अस्सलामुअलैकुम। हरा गुंबद जद कोगे आना बोल जाओगे, अगर तौबा को जाओगे तो ना बोल जाओगे। മദീനയിലൊന്നു ചൊൽ പോയാലോ, മദീനയിലൊന്നു
പുണ്യഭരീച്ചിരതീരം കണകത്തിമായിട്ട് പോയിടുവാം കാഞ്ചന മോഹമാ കതിനൂറി നൂറി തുരഞ്ഞിടുവാം അഭിലാഷം വിരുവാ അഷിറഫ് കൽക്ക ഹബീബോട് അർമന റഹുലൈമാനോട് അഷിറഫ് കൽക്ക ഹബീബോട് അർമന റഹുലൈമാനോട് അങ്ങയിൽ എത്താൻ കൊതിയേറെ മനസ്സിൽ ത്വഇബ വസന്തമേ പുണ്യഭരീച്ചിരൽ തീരമേ. അസ്സലാമു അലൈക്കും. അസ്സലാമലൈക്കും. ഹൃദയ കരകി കരവേയ സയ്യിദി മനവന്തോ ആടുവേ കൈ നബി ആസലന്ത മദീന വന്നു കാണലോ കരേരെ നന്നവമ്മേ യാ നബി കരേരെ നന്നവമ്മേ യാ നബി ഹൃദയ കരകി കരവേയ സയ്യിദി മനവന്തോ ആടുവേ കൈ നബി ആസലന്ത മദീന വന്നു കാണലോ കരേരെ നന്നവമ്മേ യാ നബി കരേരെ നന്നവമ്മേ യാ നബി से अदाने तारताओ या बे सत्तरा सारा दिने या बे हृदय करगे करवे या सैयदी मनवंदो आडवे गए नबी. अस्सलामु अलैकुम. ಬರೆಯೋ ಕವಿತೆಗಳಡಗಿರೋ ಪ್ರಣಯವು ನದಿಯವರ ಮೇಲೆ ನಾಡು ಆಡಿನ ರಾಗವೇ ಪ್ರಣಯವ ಉರಣಿಯವಾರಿಲೆ ನಾ ಬರೆಯೋ ಕವಿತೆಗಳಡಗಿರೋ ಪ್ರಣಯವು ನದಿಯವರ ಮೇಲೆ ನಾಡು ಆಡಿನ ರಾಗವೇ ನುಡಿಸುವ ಪ್ರಣಯವ ಆಲಿಲ್ಲೆ ಆತೂರಿದ ಪ್ರಣಯವು ಬರೆಯುವ ಕವನದಿ ಸಾಲುಗಳು ನೆಬಿಯೋ ಕಾಣಲು ಅಂಬಲವು ಸಾಲುಗಳು ನೆಬಿಯೋ ಕಾಣಲು ಅಂಬಲವು ಎತ್ತಿದೆ ಕೈಯ ನೆಬಿಯೇ ಶೂನ್ಯದಿ ಎಂಬ ಭಯವೇ ಅಲ್ಲಿಯತ್ತ ಪ್ರೇಮ ನಿಧಿಯೇ ಆಶಿಕಿಗಳ ಮನವೇ ಯಾ ರಸೂಲಲ್ಲಾ ನಾ ಬರೆಯೋ ಕವಿತೆಗಳಡಗಿರೋ ಪ್ರಣಯವು ನಬಿಯವರ ಮೇಲೆ ನಾಡು ಆಡಿನ ರಾಗದಿ ಮೃದಯುವ ಪ್ರಣಯವಾಲಿಲೆ ಪ್ರಣಯವು ನಬಿಯವರ ಮೇಲೆ ಆ ಪುಣ್ಯ ಪಾದ ಸ್ವರ್ಗದ ಮಣ್ಣಿನ ಕಾಣವು ನಾನಲ್ಲ ಆ ಮುಂಚಿನ ಪಾದಕ್ಕೆ ರಕ್ಷೆಯು ಆಗುವ ಭಾಗ್ಯ ನನಗಿಲ್ಲ ಆ ಪುಣ್ಯ ಪಾದ ಸ್ವರ್ಗದ ಮಣ್ಣಿನ ಕಾಣವು ನಾನಲ್ಲ ಆ ಮುಂಚಿನ ಪಾದಕ್ಕೆ ರಕ್ಷೆಯು ಆಗುವ ಭಾಗ್ಯ ನನಗಿಲ್ಲ ಆ ಸನಿಯತಿ ಸೇವಕನಾಗು ಪುಣ್ಯವು ನನಗೆ ನೀಡಿಲ್ಲ ಆ ಸನಿಯತಿ ಸೇವಕನಾಗು ಪುಣ್ಯವು ನನಗೆ ನೀಡಿಲ್ಲ ಈ ಪಾಪಿಯ ಮನದಿಂದ ಆಸೆಯೊಂದಿಗೆ ಅಲಿಯೋಲ ಅವರು ಇವರು ಹಲವರು ಕಂಡ ಮದೀನವನ ಕಂಡಿಲ್ಲ ಭಾಗ್ಯವು ನನಗ್ಯಾಕಿಲ್ಲ ನಾ ಬರೆಯೋ ಕವಿತೆಗಳಡಗಿರೋ ಪ್ರಣಯವು ನಬಿಯವರ ಮೇಲೆ ನಾಡು ಆಡಿನ ರಾಗವೇ ನುಡಿಸುವ ಪ್ರಣಯವ ಆಲಿಲೆ. ಅಸ್ಸಲಾಮು ಅಲೈಕುಂ. ಮುಸ್ತಫಾ ಮುಸ್ತಫಾ ಲಿಮ್ದಾಯಿ ಮುಸ್ತಫಾ ಸಯ್ಯದುಲ್ ಅಂಬಿಯಾ ಕ್ಯಾನ ಫೀ ضعيفا ಮುಸ್ತಫಾ ಮುಸ್ತಫಾ ಲಿಮ್ದಾಯಿ ಮುಸ್ತಫಾ ಸಯ್ಯದುಲ್ ಅಂಬಿಯಾ ಕ್ಯಾನ ಫೀ ضعيفا. ಅಸ್ಸಲಾಮು ಅಲೈಕುಂ ವಸ್ಸಲಾಮು ಅಲೈಕುಂ. ಮುಸ್ತಫಾ ಮುಸ್ತಫಾ ಲಿಮ್ದಾಯಿ ಮುಸ್ತಫಾ ಸಯ್ಯದುಲ್ ಅಂಬಿಯಾ ಕ್ಯಾನ ಫೀ ضعيفا. ಅಸ್ಸಲಾಮು ಅಲೈಕುಂ.
ಮದೀನದ ಕೋಗಿಲೆ ಆಡು ಹಣಿನೀಗಲೇ ವಸಂತ ಮಾಸದ ಋತುವಿನಲ್ಲಿ ಮಾಮರ ಚಿಗುರುವ ಸಮಯದಲ್ಲಿ ನಿನ್ನ ಹಾಡೋ ಕೇಳಲೆ ಓ ಮದೀನದ ಕೋಗಿಲೆ ಹಾಡುವ ಯಾನಿನೀಗಲೇ ಓ ಮದೀನದ ಕೋಗಿಲೆ ಹಾಡುವ ಯಾನಿಗಲೇ ದೂರವ ದೇಶ ಮದೀನದಲ್ಲಿ ಹಾಡುವ ಯಾನೀನೋ ಕಾಣದ ಊರಿನ ಕಥೆಯನ್ನು ಹೇಳುವ ಯಾನೀನೋ ದೂರದ ದೇಶ ಮದೀನದಲ್ಲಿ ಹಾಡುವ ಯಾನೀನೋ ಕಾಣದ ಊರಿನ ಕಥೆಯನ್ನು ಹೇಳುವ ಯಾನೀನೋ ಆಗಸ ಜಾತೆಯ ನರಳಿನಲ್ಲಿ ನಿಮ್ಮದಿ ಬಯಸುವ ಗಳಿಗೆಯಲ್ಲಿ ನಿನ್ನ ಹಾಡು ಕೇಳಲೆ ಓ ಮದೀನದ ಕೋಗಿಲೆ ಆಡುವ ಯಾನೀನೀಗಲೇ ಓ ಮದೀನದ ಕೋಗಿಲೆ ಆಡುವ ಯಾನೀನೀಗಲೇ ಅಸ್ಸಲಾಮು ಅಲೈಕುಂ. ಅಂದ ಚಂದದ ಮುತ್ತಿನ ಗಿಳಿಯೇ ಓರೆಲ್ಲ ಸುತ್ತಿ ಬರುವೆ ಅಂದ ಚಂದದ ಮುತ್ತಿನ ಗಿಳಿಯೇ ಓರೆಲ್ಲ ಸುತ್ತಿ ಬರುವೆ ಪುಣ್ಯ ಮಕ್ಕ ಮದೀನವನ್ನು ಕಂಡೆಯಾಗಿಲಿಯೇ ಮುತ್ತು ನಬಿಗೆ ಸಲಾಮ್ ಹೇಳಿ ಬಂದೆಯಾಗಿಲಿಯೇ ಅಂದ ಚಂದದ ಮುತ್ತಿನ ಗಿಳಿಯೇ ಊರೆಲ್ಲ ಸುತ್ತಿ ಬರುವೆ ಅಂದ ಚಂದದ ಮುತ್ತಿನ ಗಿಳಿಯೇ ಊರೆಲ್ಲ ಸುತ್ತಿ ಬರುವೆ ಪುಣ್ಯ ಮಕ್ಕ ಮದೀನವನ್ನು ಕಂಡೆಯಾಗಿಲಿಯೇ ಮುತ್ತು ನಬಿಗೆ ಸಲಾಮ್ ಹೇಳಿ ಬಂದೆಯಾಗಿಲಿಯೇ ಮುತ್ತು ರಸೂಲರ ರೌಲ ಕಂಡೆಯಾಗಿಲಿಯೇ ನಬಿ ಮುತ್ತಿಟ್ಟ ಆಜರುಲ್ ಅಸ್ವಾದ್ ನೋಡಿದ್ಯಾಗಿಲಿಯೇ ಅಂದ ಚಂದದ ಮುತ್ತಿನ ಗಿಳಿಯೇ ಊರೆಲ್ಲ ಸುತ್ತಿ ಬರುವೆ ಅಂದ ಚಂದದ ಮುತ್ತಿನ ಗಿಳಿಯೇ ಊರೆಲ್ಲ ಸುತ್ತಿ ಬರುವೆ ಪುಣ್ಯ ಮಕ್ಕ ಮದೀನವನ್ನು ಕಂಡೆಯಾಗಿಲಿಯೇ ಮುತ್ತು ನಬಿಗೆ ಸಲಾಮ್ ಹೇಳಿ ಬಂದೆಯಾಗಿಲಿಯೇ ಅಸ್ಸಲಾಮು ആശയം നിന്നും തോന്നാം ഉൽകിടാമോ
ಅಲೈಹಿ ವಸಲ್ಲಂ ತಂಗಲ್ರವರ ಜನ್ಮದಿನವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಪ್ರವಾದಿ ಪ್ರೇಮದ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಸರ್ವಶ್ರೇಷ್ಠನಾದ ಅಲ್ಲಾಹನು ಅದಕ್ಕೆ ತೌಫೀಕ್ ನೀಡಲಿ. ಆಮೀನ್. ಪ್ರೀತಿಯ ಸಹೋದರರೇ, ಪ್ರವಾದಿ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವನ್ನು ಪ್ರೀತಿಸುವುದು ಈಮಾನಿನ ಭಾಗವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪ್ರೀತಿಸದೆ ಯಾವೊಬ್ಬನು ಪೂರ್ಣ ವಿಶ್ವಾಸನಾಗಲಾರ. ವಿಶುದ್ಧ ಹದೀಸಿನಲ್ಲಿ ಕಾಣಬಹುದಾಗಿದೆ, ಹಾವು ಅದರ ಬಲಕ್ಕೆ ಹೋಗಲು ಯಾವ ರೀತಿ ಹೊತ್ತೊರೆಯುತ್ತದೋ ಅದೇ ರೀತಿ ವಿಶ್ವಾಸ ಎಂಬುದು ಮದೀನದ ಕಡೆ ಹೋಗಲು ಹೊತ್ತೊರೆಯುತ್ತದೆ ಎಂದು. ಈ ಜಗತ್ತಿನಲ್ಲಿ ಅಲ್ಲಾಹನ ಇಷ್ಟದಾಸನೆಲ್ಲರೂ ಆ ಉನ್ನತ ಮಟ್ಟಕ್ಕೆ ತಲುಪುವುದು ಪ್ರವಾದಿ ಪ್ರೇಮದಲ್ಲಿ ಆಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಸರರಾದ ಸ್ವಹಾಬಿಗಳು ಅವರನ್ನು ಸ್ವಶರೀರಕ್ಕಿಂತ ಮಿಗಿಲಾಗಿ ಪ್ರೀತಿಸಿದರು. ಖುಬೈಬ್ ರಲಿಯಲ್ಲಾಹು ಅನ್ಹುರವರನ್ನು ಗಲ್ಲಿಗೇರಿಸಿ ಎಂದು ನೀವು ನಿನ್ನನ್ನು ನಾನು ಸುಮ್ಮನೆ ಬಿಡುವೆವು. ಇದನ್ನು ಕೇಳಿದ ನನಗೆ ಬದಲಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಗಲ್ಲಿಗೇರಿಸುವುದು ಬಿಟ್ಟು ಅವರ ಕಾಲಿಗೆ ಒಂದು ಮುಳ್ಳು ತಾಗುವುದು ಕೂಡ ಈ ಖುಬೈಬಿನಿಗೆ ಇಷ್ಟವಿಲ್ಲ ಎಂದು ಹೇಳಿ ಖುಬೈಬ್ ರಲಿಯಲ್ಲಾಹು ಅನ್ಹು ರವರ ಗಲ್ಲಿಗೇರಿಸಿದರು. ಇದಾಗಿತ್ತು ಅವರ ಈಮಾನ್. ಆ ಪ್ರೇಮದ ಮುಂದೆ ಯಾವುದಕ್ಕೂ ಬೆಲೆ ಇರಲಿಲ್ಲ. ಉಹುದ್ ಯುದ್ಧಕ್ಕೆ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಅಸ್ಪತೆ ಕಂಡು ಬಂದಾಗ ಪ್ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗುರಾಣಿಯಾಗಿ ನಿಂತದ್ದು ಸ್ವಹಾಬಿಗಳಾಗಿದ್ದರು. ಪುಣ್ಯ ಪ್ರವಾದಿಯ ವಫಾತಿನ ನಂತರ ಬಿಲಾಲ್ ರಲಿಯಲ್ಲಾಹು ಅನ್ಹು ಮದೀನಾದಲ್ಲಿ ಅಜಾನ್ ಕೊಡಲಿಲ್ಲ. ಬಹಳ ವರ್ಷಗಳ ನಂತರ ಪ್ರವಾದಿಯರ ಕನಸಿನಲ್ಲಿ ಮೇರಿದ ಮದೀನಾಕ್ಕೆ ಬಂದ ಬಿಲಾಲ್ ಮುಅಜ್ಜಿನ್ ರಲಿಯಲ್ಲಾಹು ಅನ್ಹುರವರಿಗೆ ಅಜಾನ್ ಕೊಟ್ಟಾಗ ಅದನ್ನು ಪೂರ್ತಿ ಆಗುತ್ತಿಲ್ಲ. ಪುಣ್ಯ ಪ್ರವಾದಿಯನ್ನು ಅಪಹ್ಯಾಸ ಮಾಡಿದ ಸ್ವಂತ ತಂದೆಯ ತಲೆ ತೆಗೆಯಲು ಕೂಡ ಅಬೂ ಹುದೈಫಾ ರಲಿಯಲ್ಲಾಹು ಅನ್ಹು ಹಜರಿಯಲ್ಲ. ಸ್ವಶರೀರಕ್ಕಿಂತಲೂ ಜಗತ್ತಿನಲ್ಲಿರುವ ಸರ್ವ ಸೃಷ್ಟಿಗಳಿಂತಲೂ ಮಿಗಿಲಾಗಿ ಅವರ ಪ್ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆಯಾಗಿತ್ತು. ಆದ್ದರಿಂದಲೇ ಓರ್ವ ಸ್ವಹಾಬಿಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಫಾತಿನ ಮಾತನ್ನು ಕೇಳಿದಾಗ ತನ್ನ ಎರಡು ಕಣ್ಣುಗಳನ್ನು ಕೀಳಿಬಿಟ್ಟರು. ಆ ಪ್ರೇಮದ ಮುಂದೆ ಅವರಿಗೆ ನೋವಿನ ಅನುಭವ ಆಯಿತು. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಅಲ್ಲಾಹು ನಮಗೆಲ್ಲರಿಗೂ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪ್ರೀತಿಸಲು ತೌಫೀಕ್ ನೀಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ. ವರ್ಷಂಪ್ರತಿ ನಮ್ಮ ಶಾಲೆಯಲ್ಲಿ ಲೋಕಾನುಗ್ರಹಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ದಿನೋತ್ಸವವನ್ನು ಅವರ ಗುಣಗಾನ ಅಂದರೆ ಮೌಲಿದ್ ಪಾರಾಯಣ ಮಾಡುವುದರೊಂದಿಗೆ ಬಹಳಷ್ಟು ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೀವಿ. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳು. ಇದು ನಮ್ಮ ಮಸ್ಜಿದಿನ ಖತೀಬ್ ಉಸ್ತಾದ್ರವರ ನೇತೃತ್ವದಲ್ಲಿ ನಡೆಯುತ್ತದೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಉಸ್ತಾದರಾದಂಥ ಅಕ್ಕರೆಕರೆಬೆಯ ಖತೀಬ್ ಉಸ್ತಾದ್ರವರು ಇಲ್ಲಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸದರ್ ಉಸ್ತಾದ್ರವರಿದ್ದಾರೆ, ಮದ್ರಸದ ಉಸ್ತಾದಿನವರೆಲ್ಲ ಇದ್ದಾರೆ. ಅದೇ ರೀತಿಯಲ್ಲಿ ಒಬ್ಬ ಉತ್ತಮವಾದಂಥ ಹಾಡುಗಾರ, ನಮ್ಮೆಲ್ಲರ ಪ್ರೀತಿಯ ಹುಡುಗ ಜಮಾಲ್ ಉಸ್ತಾದ್ರವರ ಮಗ. ನಮ್ಮ ಅಲ್ಮದೀನದಲ್ಲಿರುವಂಥ ಸಮಯದಲ್ಲಿ ಬಹಳಷ್ಟು ಸುಶ್ರಾವ್ಯವಾದಂಥ ಶೈಲಿಯಲ್ಲಿ ಉತ್ತಮ ಹಾಡುಗಾರಿಕೆಯನ್ನು ಸಹ ಹೊಂದಿದವ. ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಲ್ತಾಫ್ ಯೋಚರವರಿದ್ದಾರೆ, ಝೈನುದ್ದೀನ್ ಹಾಜಿ ಅವರಿದ್ದಾರೆ, ಕರೀಮ್ರವರಿದ್ದಾರೆ. ನಮ್ಮೊಟ್ಟಿಗೆ ನನಗೆ ಸಹಕರಿಸಿರುವಂಥ MH ಇಬ್ರಾಮ್ರವರಿದ್ದಾರೆ. ಇವರೆಲ್ಲರನ್ನ ನಾನು ಸ್ವಾಗತಿಸ್ತೇನೆ. ಏನು ಸ್ವಾಗತಗಳು ಮಾತುಗಳು ಎಲ್ಲವೂ ಇದ್ದವು, ಅದೆಲ್ಲ ಮೌಲ್ಯದಿನ ನಂತರ ನಡೀತದೆ. ನನ್ನ ಎಲ್ಲ ವಿದ್ಯಾರ್ಥಿಗಳು ಇದ್ದೀರಿ, ನೀವೆಲ್ಲರೂ ಸಹಕಾರ ಮಾಡಿದವರು, ನನ್ನ ಸಹೋದ್ಯೋಗಿಗಳಿದ್ದೀರಿ. ಎಲ್ಲರನ್ನು ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುವುದರೊಂದಿಗೆ ಉಸ್ತಾದ್ರವರು ಮೌಲೂದ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಇಲಾ ಹಜರತ್ ರೂಹ್ ನಬೀನಾ ಹಬೀಬಿನಾ ಸಫೀನಾ ಮುಸ್ತಫಾ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ ಫಾತಿಹಾ. ಅಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುನ್ ಲಹು ಕುಫುವನ್ ಅಹದ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಖುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುನ್
يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا يوافي نعمه ويكافئ مزيدا. اللهم صل وسلم على رسولك سيدنا محمد وعلى آل سيدنا ومولانا محمد. اللهم أوصل وبلغ مثل ثواب ما قرأناه من القرآن العظيم هدية واصلة ورحمة نازلة وبركة شاملة بعد القبول منا إلى حضرة نبينا وشفينا وحبيبك المصطفى محمد صلى الله عليه وسلم وإلى أرواح آبائه وإخوانه من الأنبياء والمرسلين وإلى حضرات أصحاب البدرين وسائر الصحابة والقرابة كلهم أجمعين وإلى أرواح أهل الخير والطاعة كلهم أجمعين خصوصا منهم إلى حضرة صاحب الكرامات والمقامات السيد محمد الشريف المدني قدس الله تعالى سره العزيز وإلى حضرات علمائنا وساداتنا ومشايخنا من أهل السنة والجماعة. اللهم زد لهم شرفا لا شرف وفضلا لا فضل وعزا لا عزهم وكرامة تليق بعلى مقامهم يا رب العالمين. اللهم بحقهم وبجائهم وبفضلهم وببركة هذا الشهر المبارك والمجلس المبارك أسل مرادنا بلغ مرامنا بارك لنا في كل أمورنا خاصة في علمنا في تعلمنا في تعليمنا وفي تفهيمنا وفي معاملاتنا وفي كسبنا في نيتنا في معيشتنا وفي عمرنا وفي حياتنا وموتنا بركة تامة كما باركت على عبادك الصالحين. اللهم احسن عاقبتنا في كل أمورنا وأجرنا من خزي الدنيا وعذاب الآخرة. اللهم سلمنا وأهلنا من آفات الدارين وارزقنا وإياهم سعادات الدارين وقنا وإياهم من فضيحات الدارين. اللهم ثم إلى أرواح من مات منا من جهة الآباء والأمهات. اللهم اغفر لنا ولهم وارحمنا وارحمهم واجمع بيننا بينهم في دار جناتك النعيم. رب ارحمهما كما ربونا صغارا. اللهم اغفر للمؤمنين والمؤمنات والمسلمين والمسلمات الأحياء منهم والأموات. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله تعالى وسلم على خير الخلق سيدنا محمد وآله وصحبه أجمعين. سبحان ربك رب العزة عما يصفون وسلام المرسلين والحمد لله رب العالمين. ನಮ್ಮ ಈ ಪುಣ್ಯ ವೇದಿಕೆಯಲ್ಲಿ ನನ್ನ ಆತ್ಮೀಯ ಮಿತ್ರರು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಕೋಆರ್ಡಿನೇಟರು ಆದಂಥ ಹಾಜಿ ಎಂ.ಎಚ್. ಮಲ್ಲಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಆತ್ಮೀಯರಾದಂಥ ಹಮೀದ್ ಅಕ್ಕ ಇದ್ದಾರೆ, ಅವರನ್ನು ಸಹ ಸ್ವಾಗತಿಸ್ತಾ ಉಸ್ತಾದರವರು ಮೌಲೂದ್ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. بسم الله الرحمن الرحيم. سبحان الذي أطلع في شهر ربيع الأول قمر النبي الهدى وأوجد نوره قبل خلق العالم وسماه محمدا. اللهم صل وسلم وبارك عليه وأخرجه في آخر الزمان كما قدر وأبدى وألبسه خلعة الجمال التي لم يلبسها أحدا فولد بوجه أخجل قمرا وفرقدا. ألا هو الذي توسل به آدم عليه السلام
وافتقر بكونه والدا واستغاث به نون عليه السلام فنجا من الردى وكان في صلب إبراهيم عليه السلام حين ألقي في النار فعاد وصار لهبها مخمدا ورأت أمه آمنة رضي الله عنها حين حملت به ملائكة السماء مددا ودخل علي الأنبياء وهم يقولون لها إذا وضعت شمس الفلاح والهدى فسمي محمدا اللهم صل وسلم وبارك عليه. قال الله عز وجل لقد جاءكم رسول من أنفسكم عزيز عليه ما عنتم حريص عليكم بالمؤمنين رؤوف رحيم. وروي عن النبي صلى الله عليه وسلم أنه قال كنت نورا بين يدي الله عز وجل قبل أن يخلق آدم عليه السلام ب1000 عام يصبح الله ذلك النور وتصبح الملائكة بتسبيح. فلما خلق الله تعالى آدم عليه السلام ألقى ذلك النور في طينتي فأهبطني الله في صلب آدم عليه السلام إلى الأرض وجعلني في السفينة في صلب نوح عليه السلام وجعلني في صلب الخليل إبراهيم عليه السلام حين خذف به في النار ولم يزل ينقلني ربي من الأسلام الكريمة الفاخرة إلى الأرحام الزكية الطاهرة حتى أخرجني الله من بين أبوي ولم يلتقيا على سفاء قط. صلى الله على محمد صلى الله عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم. أنت تطلع بيننا في الكواكب كالبدور بل وأشرف منه يا سيدي خير النبي الصلاة على النبي والسلام على الرسول الشفيع الأبطحي والحبيب العربي. أنت أم أم أبو ما رأينا فيهما مثل حسنك قط يا سيدي خير النبي الصلاة على النبي والسلام على الرسول الشفيع الأبطحي والحبيب العربي. أنت منجينا ودا من شفاعتك الصفا من لنا مثلك يا سيدي خير النبي الصلاة على النبي والسلام على الرسول الشفيع الأبطحي والحبيب العربي. ارتكبت على الخطا غير أسر وأدب لك أشكو فيه يا سيدي خير النبي الصلاة على النبي والسلام على الرسول الشفيع الأبطحي والحبيب العربي. إننا نرجو إلى كأس هولك للعطش يوم نشر كتابي يا سيدي خير النبي الأبطحي
أبواب الجنان وتزينت الحور والبلدان ودكت بشائر الأفراح وزارت كواكب الصباح ونادى مناد في السماء والأرض ألا إن النور المكنون منه سيد البشر في بطن آمنة رضي الله عنها قد استقر ولم انتقل نور نبينا محمد صلى الله عليه وسلم من عبد الله إلى بطن آمنة رضي الله عنها اهتز العرش ضربا واستبسارا وزاد الكرسي هيبة ووقارا وامتلأت السماوات أنوارا وضجت الملائكة تهليلا واستغفارا فأسبت آمنة رضي الله عنها تلك الليلة الأنوار تلو في جبهة المؤتمنة وآمنة به من المخابف الكامنة وظهرت الانتقال نور الآيات وتباشرت به جميع المخلوقات ولما حملت به صلى الله عليه وسلم في رجب الهنا بشرت في شعبان بين المنى وقيل لها في رمضان لقد حملت بالمطهر من الدنس والخنا وسميت الملائكة في شوال يبشرونها بالظفر بغاية المنى ورأت الخليل إبراهيم عليه السلام في ذي القعدة وهو يقول لا بشري بصاحب الأنوار والوقار والسلام وأتاها في ذي الحجة موسى الكليم عليه السلام وأعلم برتبة محمد صلى الله عليه وسلم وجائه الأسنام ونادى في محرم جبريل عليه السلام بأن وقت ولادتها قد دنا واستفت الملائكة منزلا في صفر فعلمت أن موعد السرور قد قرب ودنا فلما هل ربيع الأول أضاءت الأرض والسماء وأشركت البيت الصفا ثم لما جاء وقت الولادة وخرج منصور السادة وجدت بآمنة أمر الولادة وحان بروز الشمس السادة تلال الحق نورا أضاء نصرت له في الكون عليها من رضا وإذا بطائر أبيض قد سقط من الهوى فمر بجناي لابة آمنة مسرعا فضرب المخاض ليلة الاثنين الثاني عشر من شهر ربيع الأول وولد سبيعة النبي الثقلين صلى الله عليه وسلم وعلى آله وصحبه أجمعين صلى الله على محمد صلى الله عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم
ملائكة السماء بأسره ولد الحبيب ومثله لا يولد يا ربي صل على النبي محمد منجي الخلائق من جهنم في غده بشرى لي أمته برؤية وليه هذا هو الجاه العظيم الذي يا ربي صل على النبي محمد منجي الخلائق من جهنم في غده ولدته مقتولا ومقتولا كما قد جاء في الخبر الصحيح المسند يا ربي صل على النبي محمد منجي الخلائق من جهنم في غده صلى عليك الله يا نبي الهدى ما لا ضير في الأصول والردى يا ربي صل على النبي محمد منجي الخلائق من جهنم في غده وروي أن آمنة رأت الله صلى الله عليه وسلم نورا أضاء له قصور بصرى من نار الشام. وروي أن آمنة قالت لما وضعت عيني لأنظر ولدي فلما رأوه ثم وجدته في المخدة وهو مكهول مدهون مخدون ملفوف بثوب من الصوف الأبيض ألينا من الحرير يفوه الطيب من جنابي فجعلت أنظر إليه وإذا منادي ينادي يخفوه عن أعين الناس. قالت فما كان غيبته ظهور إلا كلم البصر. ولما كنت مطهرة من ذلك إذا بثلاث نفر قد دخلوا علي كأن وجوههم أقمار وفي يد أحدهم بريق من الفضة مع الآخر دست من الزبرجد الأخضر وفي يد الثالث هريرة بيضاء مطمئة منصرها فإذا هي خاتم يعير عين الناظرين من سدة نوره. حمل ابن وناول الصوائب تصت وأنا أنظر إليه فغسل من ذلك الماء الذي في الإبريق 7 مرات. ثم قال لصواعب اختم بين خطبي بخاتم النبوة فهو خاتم النبيين وسيد أهل السماوات والأرض أجمعين. وقيل لما ولد صلى الله عليه وسلم خمدت تلك الليلة نار فارس بعد الضرام ولم تكن خمدت قبل ذلك بأيام وارتج إيمان كسرى وسقطت منه 14 شرافة. وقالت بوير السابة وأسمات أصنام الدنيا كلها منقوصة ورميت الشياط من السماء بصحف الثواقب وانبلج صبي الحق وبطل ما كانوا يعملوا كل كاذب. وروي هي بن عروة أن نفرا من قريش كانوا عند صنم من أصنامهم قد اتخذوا ذلك اليوم عيدا من أيامهم ينهرون في الجزورة ويأكلون ويشربون وقد عكفوا عليه يخوضون ويلعبون فدخلوا عليه فوجدوه مكبوبا على وجهه فأنكروا عند ذلك عليه وردوا إلى حاله فانقلب انقلاب صاغر فهو ذلك 3 وهو لا يستقيم. فلما رأوا ذلك أبدوا حزنا وتألما وأسمعيد الذي كانوا فيه ماتما. فقال عثمان بن هويرث ما له قد أكثر تنقص إن هذا لأمر حدث وانسد وقلبه يسلى بالنار. يا صنم الليدي الذي صفى حوله صناديد من وفدي بعيد ومن قربي تنكست مقلوبا فما ذاك كلنا فمن عذرنا كذا فتلعير بالسبي فإن كنت من ذنب أتينا فإننا نبو بإقراري ونلوي لذنبي وإن كنت مغلوبا ونكست صغيرا
البرية فيا لقوسين تسليم وأزكى تحياتي على المصطفى المختار خير البرية. قال ابن اسحاق لما كان اليوم السابع ذبح عنه جده عبد المطلب وقام بأمره كما يجب ودعا قريشا وأطعمهم وأكرمهم. فلما أكلوا قالوا يا عبد المطلب ما سميت ابنك؟ قال سميته محمدا. فقالوا قد رغبت عن أسماء آبائك. قال أردت أن يحمده من على الغبراء محمدا سموا نبي الهدى وهو أحق الناس بالحمد صلى عليه الله ما أشرقت شمس الضحى في ذلك السعد. فلما كان وقت ظهور أسراره وإشراق الكون بأنواره فبينما آمنة في بيتها وحيدة مستأنسة ببركاته وهي فريدة ولم تشعر إلا وقد أشرق في بيتها النور وعمها الفرح والسرور وأقبلت الملائكة والحور وحف هجرتها أنواع الطيور وهي تسمع لازدهامهم واحتفالهم بقدوم الحبيب همسا وكيف لا وسيد العالمين في بيتها أمسى. صلى الله على محمد صلى الله عليه وسلم. صلى الله على محمد صلى الله عليه وسلم. صلى الله على محمد صلى الله عليه وسلم. يا بيتا أنت ساكنه ليس محتاجا إلى السرد صل رب العالمين على سيد الكونين والسرد وجهك والله حجتنا يوم يأتي الناس بالحجة صل رب العالمين على سيد الكونين والسرد. ومريضا أنت زائره قد أتاه الله بالفرج صل رب العالمين على سيد الكونين والسرد. فزمن قد كنت بغيته وسما في أرفع الدرج صل رب العالمين على سيد الكونين والسرد. نبيل في الحب مهتده ساميا بالروح والمهدي صل رب العالمين على سيد الكونين والسرد. يا كريم الجود راحته فكفيت البحر والجود صل رب العالمين على سيد الكونين والسرد. أنت منجينا من الحرق من لهيب النار والعجب صل رب العالمين على سيد الكونين والسرد. لا محيل يمنعنا من ظروف الدم والعدد صل رب العالمين على سيد الكونين والسرد. ربكم في قلبنا برهين الذنب والحرج صل رب العالمين على سيد الكونين والسرد. صبكم والله لم يخب لكمال الحسن والبهج صل رب العالمين على سيد الكونين والسرد. إننا نرجو لشافعنا
وسلم بارك عليه. قال علي بن زيد رحمه الله تعالى: كان إلى جانبي رجل ذمي وكنت في شهر ربيع الأول أدعو الفقراء وعامل مولدا للنبي صلى الله عليه وسلم، فقال لي: ذلك الذم لم تفعل في هذا الشهر دون غيره؟ فقلت: فرحا بمولد رسول الله صلى الله عليه وسلم لأنه ولد في هذا الشهر فجعل يحزو بي وعز علي ذلك، وجدت من ذلك أمرا عظيما. فلما نمت في تلك الليلة رأيت رسول الله صلى الله عليه وسلم في المنام، فقال لي: ما بك؟ فأخبرته بخبري مع الذمي، فقال: لا تحزن فإنه يأتي إليك غدا وهو مؤمن. قال: فاستيقظت وقد تزايد وجدي وأنا أنتظر إنجاز وعدي وسهب المدام قد جرت على خدي، وإذا بالباب يطرق الذم يقول: افتح، فقد زال صدى قلبي إن كان الحبيب قد كان عندك فالبادية قد كان عندي. قال: ففتحت له الباب ودخله ويقول: لا إله إلا الله محمد رسول الله صلى الله عليه وسلم. فقلت له: ما شأنك؟ قال: رأيت الليلة رجلا حسن الوجه طيب الراحية عظيم الهيبة أزج الحاجبين سهل الخدين، إذا تكلم فعليه البهاء وإذا سمت فعليه الوقار، حلو المنطق إذا تلا تقول هذا البدر المنير، وإذا مسا يفوه من مسك الأنبر ما أحسن جوما أطوب راياته. فأردت أن أقبل يدي، قال: تقبل يدي وأنت على غير ديني. فقلت: من أنت الذي من الله علي بك؟ قال: أنا الذي أرسلت رحمة للعالمين، أنا سيد الأولين والآخرين، أنا محمد صلى الله عليه وسلم خاتم النبيين ورسول رب العالمين. فقلت: لا إله إلا الله محمد رسول الله صلى الله عليه وسلم. ففتح يدي وعانقني ثم قال: هذه الجنة ذاك القصر لك. فقلت: ما علامة ذلك؟ قال: أن تموت غدا. قال صاحب الحكاية: فبينما يحدثني وإذا من الباب يطرق وقائل يقول: إن كنت أنت رضيت يوما باللقاء زال الجفا عنا وقد زال الشقاء. فقلت له: من هؤلاء؟ قال: زوجتي وابنتي. قال: فدخلتا وهما تقولان: لا إله إلا الله محمد رسول الله صلى الله عليه وسلم. إيمانكما؟ قالت: رأينا كما رأيت الرأيين، وإن كان وعدك بكسر فقد وعدنا بكسرين. قال: فمات الرجل في الوقت وفي الغد ماتت امرأته وفي الثالث ماتت زوجته، رحمهم الله تعالى رحمنا معهم. الحمد لله الذي جعلنا من أمة محمد صلى الله عليه وسلم، كلما ذكره الذاكرون غفل عن ذكره الغافل. الله عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم. البدر علينا فاختفت منه البدور مثل حسنك وما رأينا يا رسول الله. قلت: يا وجه رسول يا حبيب الله، يا نبي سلام عليكم
مرحبا يا نور عيني مرحبا جد الحسين مرحبا أهلا وسهلا يا رسول الله الله مرحبا يا خير داعي يا حبيب الله حينما شد الإمام وتنادوا لي رهيني جئتهم وحدا مسائي يا رسول الله الله قلت كفلي يا دليل يا حبيب الله مرحبا يا نور عيني مرحبا جد الحسين مرحبا أهلا وسهلا يا رسول الله الله مرحبا يا خير داعي يا حبيب الله تحمل لي رسائل أيها الشوق الجزيل نروى هديك المنازل يا رسول الله الله في المشايا والبكور يا حبيب الله مرحبا يا نور عيني مرحبا جد الحسين مرحبا أهلا وسهلا يا رسول الله الله مرحبا يا خير داعي يا حبيب الله كل من في الكون هام فيك يا باغي الجبريل وله فيك مرام يا رسول الله الله واشتياق وهنين يا حبيب الله مرحبا يا نور عيني مرحبا جد الحسين مرحبا أهلا وسهلا يا رسول الله الله مرحبا يا خير داعي يا حبيب الله في معانيك ينام حتى بدت عينيها أنت للرسل تنتام يا رسول الله الله أنت للمولى شكور يا حبيب الله مرحبا يا نور عيني مرحبا جد الحسين مرحبا أهلا وسهلا يا رسول الله الله مرحبا يا خير داعي يا حبيب الله നിങ്ങളെ ഞാൻ കണ്ടതില്ല തങ്കമുഖമാൽ വന്നതില്ല തങ്ങളെ ഞാൻ കണ്ടതില്ല തങ്കമുഖമാൽ വന്നതില്ല അങ്ങേ ഞാനെന്ന് കാണും കാലമറിയില്ല എന്റെ മോഹം തീരാൻ മദ്ഹ് മാത്രം വേറെ ശിഫയില്ല عبدك المسكين يرجو فضلك الجم الغفير فيك تدهر سرت مني يا رسول الله الله يا بشير يا نذير يا حبيب الله مرحبا يا نور عيني مرحبا جد الحسين مرحبا أهلا وسهلا يا رسول الله الله مرحبا يا خير داعي يا حبيب الله واغثني وأجرني يا مجير من السعير يا غياثي يا ملاذي يا رسول الله الله في ملمات البر يا حبيب الله مرحبا يا نور عيني مرحبا جد الحسين مرحبا أهلا وسهلا يا رسول الله
أنت غفار الخطايا والذنوب الموبقات صلى الله على محمد صلى الله عليه وسلم أنت ساتر المساوي ومطير العثرات صلى الله على محمد صلى الله عليه وسلم عليم سر وأخفى مستجيب الدعوات صلى الله على محمد صلى الله عليه وسلم ربنا ارحمنا جميعا بجميع الصالحات آمين 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 يا رب العالمين. صلوا وسلموا على خير البشر. അള്ളാഹു സുബ്ഹാനഹു വതആല ഞങ്ങളെ സദസ്സ് അള്ളാഹു കബൂലാക്കുമാറാകട്ടെ. കുറേ ആലിമീങ്ങളും മുഅ്മിനീങ്ങളുമെല്ലാം കൂടിയ മജ്ലിസായിട്ട് ചെറിയ മക്കളുള്ള മജ്ലിസ് അള്ളാഹു സുബ്ഹാനഹു വതആല സ്വീകരിക്കുമാറാകട്ടെ. അള്ളാഹു ഞങ്ങളെ ഈ സ്കൂളും ഞങ്ങളെ റായത്തും അള്ളാഹു ഖൈറും ബറക്കത്തും നൽകി അനുഗ്രഹിക്കുമാറാകട്ടെ. അൽഹംദുലില്ലാഹി റബ്ബിൽ ആലമീൻ. اللهم صل على سيدنا محمد وعلى آل سيدنا محمد صلاة تنجينا بها من جميع الأهوال والبليات وتسلمنا بها من جميع الأسقام والآفات وتطهرنا بها من جميع السيئات وتغفر لنا بها جميع الخطيئات وتقضي لنا بها جميع الحاجات وترفعنا بها عندك على الدرجات وتبلغنا بها أقصى الغايات من جميع الخيرات في الحياة وبعد الممات. اللهم إنا نتوسل إليك باسمك العظيم وبجاه نبيك الكريم ووليك العظيم أن تكفر عنا الذنوب وتستر العيوب وتحسن الأخلاق وتوسع الأرزاق وتشفي الأسقام وتعافي الآلام وأن تدفع عنا وعن أهل بلدنا وبيتنا هذا السم الناقع والداء القامع والوباء القاطع إنك مجيب سامع. فأن تصرف عنا الطاعون والبلاء وتعصمنا من إنزال قهرك والوباء واحتجبنا بنورك من شر عدونا وشر الملعون ومن شر الوباء والطاعون. اللهم لا تؤاخذنا بسوء أفعالنا ولا تهلكنا بخطايانا. اللهم إنا نسألك أن تعيذنا من عذاب القبر وتؤمننا من الفزع الأكبر وتنجينا عن دار البوار وتسكننا الفردوس من دار القرار بحق سيدنا محمد وآله الأبرار. رحمن رحيم ما يا الله نامود يداي قرآن شريف. ಇವತ್ತಿನ ನಮ್ಮ ಈದ್ ಮಿಲಾದ್ ಲೋಕಾನುಗ್ರಹಿ ಮುತ್ತು ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನೋತ್ಸವ ನಮ್ಮ ಶಾಲೆಯಲ್ಲಿ ಅಲ್ಲಾಹನ ಅನುಗ್ರಹದಿಂದ ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಉತ್ತಮ ರೀತಿಯಿಂದ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಚಿಕ್ಕದಾಗಿ ನಾವು ಒಂದು ಮಾಡ್ತಾ ಇದ್ದೇವೆ. ಅಲ್ಲಾಹನ ಅನುಗ್ರಹದಿಂದ ಕಳೆದ 5-6 ವರ್ಷಗಳಿಂದ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಊಟ ಕೊಟ್ಟು ನಾವು ಮಾಡುವಂಥದ್ದು. ನನಗೆ ಹೆಮ್ಮೆ ಎನಿಸುವುದು ನನ್ನ ಟೀಚರ್ಸ್ನವರು. ಯಾಕಂತೇಳಿದರೆ ನಾವು ಕೊಡ್ತಾ ಇರಲಿಲ್ಲ. ಆಗ ನನ್ನ 1-2 ಟೀಚರ್ನವರು, ಅದರಲ್ಲಿಯೂ ಬಬಿತೆ ಟೀಚರು, ಹಸಿನೆ ಟೀಚರು, ಸಪ್ನ ಟೀಚರು ಮುಂತಾದವರು ನನಗೆ ಹೇಳಿದರು, ಸರಿ ನಾವು ಪರೋಟ ಮತ್ತು ಮಾಂಸ ಕೊಡುವ ಅಂತ. ಅವ್ರಿಗೆ ಏನಂತ ಗೊತ್ತಿಲ್ಲ, ಅದು ಕಾರ್ಯಕ್ರಮ ಏನು ಅಂತ ಅವರಿಗೆ ಗೊತ್ತಿಲ್ಲ. ಎಲ್ಲರೂ ಪರೋಟ ಅರ್ಚಕರಿಗೆ ಕೊಡ್ತಾರೆ ಅಂತ ನಾವು ಪರೋಟ ಅರ್ಚಕರಿಗೆ ಕೊಡುವ ಅಂತೇಳಿ ಒಂದು ವರ್ಷದಲ್ಲಿ ಅವರೇ ಕೊಟ್ಟರು. ಎಲ್ಲ ಖರ್ಚು ಹಣ ಫುಲ್ ಹಣ ಹಾಕಿ. ಅದು ಅಲ್ಲಾಹನ ನಬಿಯ ಮುತ್ತು ನಬಿಯ ಮೇಲೆ ಇರುವಂಥ ಮೊಹಬ್ಬತ್ ಅಂತ ನಾವು ಹೇಳ್ಬೋದು. ಅವರು ಯಾರಿಗೆ ಕೊಡ್ತಾರೆ ಅಂತೇಳಿಲ್ಲ. ಖಾಲಿ ಮೊಹಮ್ಮದ್ ಹಮೀದ್ ಮೋದಿನ್ ಗುಂಜಿ ಮಾತ್ರ ಸ್ವರ್ಗಕ್ಕೆ ಹೋಗುವುದಲ್ಲ, ಅಂಥವರಿಗೂ ಕೊನೆಗೆ ಅಲ್ಲಾಹನು ಹಿದಾಯತ್ ಕೊಡುವಂಥ ಲಕ್ಷಣ ಇಸ್ಲಾಮಿನಲ್ಲಿದೆ. ಕೊಡಬಹುದು. ಅವರನ್ನು ಪ್ರೀತಿಸುವುದರಿಂದ ಅವರಿಗೆ ಹಿದಾಯತ್ ಕೊಡಬಹುದು. ನಾವೀಗ ನನ್ನ ಹೆಸರೇ ಇದ್ದುಕೊಂಡವನು ಕೊನೆಗೆ ಹಿದಾಯತ್ ಬರಬೇಕು ಅಂತೇನೇನಿಲ್ಲ. ಇದು ಕೊಡುವುದು ಇಲ್ಲಿ ಏನು
ಇದು ರಿಸರ್ವೇಷನ್. ರೈಲ್ವೆ ಸ್ಟೇಷನ್ನಲ್ಲಿ ರಿಸರ್ವೇಷನ್ ಮಾಡಿದ ಹಾಗೆ ನಾಳೆ ಪರಲೋಕದಲ್ಲಿ ಅಲ್ಲಾಹನು ನಾವು ಕಬರಿನಲ್ಲಿರುವಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನು ತೋರಿಸ್ತಾನಂತೆ. ಈ ವ್ಯಕ್ತಿಯ ಗುರುತ ಉಂಟ ನಿಮಗೆ ಅಂತ. ಆ ವ್ಯಕ್ತಿಯ ಗುರುತ ಯಾರಿಗೆ ಉಂಟು ಅವ ವಿಜಯಿಯಾದ. ಆ ವ್ಯಕ್ತಿಯ ಗುರುತ ನನಗೆ ಗೊತ್ತಿಲ್ಲ ಅಂತೇಳಿ ಯಾರು ಹೇಳಿದ, ನನ್ನಲ್ಲಿರುವಂಥ ಹಣವನ್ನು ನಾನು ಕಟ್ಟಿಟ್ಟಿದ್ದೆ, ಈ ವ್ಯಕ್ತಿಯನ್ನು ನಾನು ಗುರುತಿಸಲಿಲ್ಲ ಅಂತ ಯಾರು ಹೇಳಿದ, ಅವು ಪರಾಜಯ. ಆ ವ್ಯಕ್ತಿಯೇ ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತೇಳಿ ಉಸ್ತಾದಿನವರು ವಾಲಿನಲ್ಲಿ ಹೇಳುವುದಿದೆ. ಮುಂಕರ್ ನಕೀರ್ ಅಲಿ ಸಲಾಂರವರು ಬಂದ ನಂತರ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಕೇಳ್ತಾರಂತೆ, ಈ ವ್ಯಕ್ತಿ ಅದು ಗೊತ್ತುಂಟಾ ಅಂತ. ಅದು ನಮ್ಮ ನಬಿ ನಮ್ಮನ್ನು ನೋಡ್ಲಿಕ್ಕೆ ಬರುವುದು, ಅವರಿಗೆ ಬೇಕಾಗಿ ಏನನ್ನು ಕೊಡಬಹುದು ಅಂತ. ಅದಕ್ಕೆ ಉಸ್ತಾದಿನವರೆಲ್ಲ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲದಲ್ಲಿಯೇ ಆಗಿನ ಡೆಕೋರೇಷನ್ಗಳು, ಆಗಿನ ಲೈಟಿಂಗ್ಸ್ಗಳನ್ನೆಲ್ಲ ಹಿಡಿದುಕೊಂಡು ಸಹಾಬಿಗಳು ನಬಿದಿನ ಆಚರಣೆ ಮಾಡಿದ್ದಾರೆ ಅಂತ. ಅವರಲ್ಲಿರುವಂಥ ತೋಟವನ್ನು ಕೊಟ್ಟಿದ್ದಾರೆ ಅಂತ. ನನ್ನ ತೋಟ ಮೌಲೋದಿಗೆ ನನ್ನ ತೋಟವನ್ನು ಮಾರಿ ಖರ್ಚಿಕರ ಪತ್ರ ಮಾಡಿ ಅಂತ, ಮಾಂಸ ಮಾಡಿ ಊಟ ಮಾಡಿ ತಿನ್ನಿ ಅಂತ. ಈಗಿನ ಕಾಲದಲ್ಲಿ ಅಲ್ಲ, ಇದೆಲ್ಲ ಸುಮ್ಮನೆ ನಾವೇನೋ ಹೇಳುದು. ಅವರ ಕಾಲದಲ್ಲಿ ಆಗ ಇರುವಂಥ ಡೆಕೋರೇಷನ್ ಏನಿತ್ತೋ ಆ ಡೆಕೋರೇಷನ್ ಮಾಡಿದ್ದಾರೆ ಅಂತೆ. ಆಗಿನ ಕಾಲದ ಏನು ಲೈಟಿಂಗ್ಸ್ ಇತ್ತೋ ಆ ಲೈಟಿಂಗ್ ಅನ್ನು ಮಾಡಿದ್ದಾರೆ ಅಂತೆ. ಇಪ್ಪ ಈ ಲೈಟಿಂಗ್ ಬೇನು ಯಾಕಂದ್ರೆ ಅದಕ್ಕೆ ಕಣ್ಣು ಕಾಣಿಲ್ಲ ಅಂತ ಹೇಳುವಂಥ ವ್ಯತ್ಯಾಸದಲ್ಲಿ ಲೈಟಿಂಗ್ಗಳು ನಮಗೆ ಬೇಕಾಗುತ್ತೆ. ಆದ್ದರಿಂದ ಇವತ್ತು ನನ್ನ ಈ ಕಾರ್ಯಕ್ರಮದಲ್ಲಿ ನನಗೆ ಮೊನ್ನೆ ಒಬ್ಬರು ಊಟ ಕೊಡ್ತೇನೆ ಅಂತ ಹೇಳಿದರು. ನಾವು ಊಟ ಕೊಡ್ತೇವೆ ಅಂತ ನನಗೆ ಮೊನ್ನೆ ಹೇಳಿದ್ರು, ನಾನು ಊಟ ಕೊಡುವುದಿಲ್ಲ ಅಂತ. ನನಗೆ ಭಾರಿ ಬೇಸರ ಆಯಿತು. ನಾನು ಲೋಹರ್ ನಮಾಜಿಗೆ ಹೋಗಿ ಅಲ್ಲಿ ಕೂತು ಹೇಳಿದೆ, ನನಗೆ ಅಲ್ಲ, ಅದು ಮುತ್ತು ನಬಿ ಹೆಸರಿನಲ್ಲಿ ಕೊಡುವಂಥದ್ದು. ಯಾರು ಮನಸ್ಸಿದ್ದವರಿದ್ದರೆ ಕೊಡ್ತಾರೆ. ಇವತ್ತು ನಾನು ಮಸೀದಿಗೆ ಶಾಲೆಗೆ ಹೋದ ನಂತರ ಅಂತ ಪುನಃ ಬಂದು ನಾನು ಫೋನ್ ಮಾಡಿದೆ. ಫೋನ್ ಮಾಡುವಾಗ ಅವರು ನನಗೆ ಹೇಳಿದರು, ನಾನು ಅಕ್ಕಿ ಮತ್ತು ಮಾಂಸ ನಾನು ಕೊಡ್ತೇನೆ ಅಂತ. ಅಕ್ಕಿ ಮತ್ತು ಮಾಂಸವನ್ನು ನಾನು ಕೊಡ್ತೇನೆ ಅಂತ. ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೂಜಿಜತ್ತಿನಲ್ಲಿ ಒಂದು. ಅವರ ಮೇಲೆ ಇರುವಂತಹ ಮೊಹಬ್ಬತ್ ಅಂತ ಹೇಳಿದ್ರೆ ಅದು. ನಾನು ಇನ್ನೂ ಕೆಲವು ಫೋನ್ ಮಾಡಿದೆ. ಅದು ಫೋನ್ ಮಾಡಿದಂಥ ಸಮಯದಲ್ಲಿ ನಮಗೆ ನಾನೇನು ಮಾಡಬೇಕು ಅಂದರೆ ಭಿಕ್ಷೆ ಬೇಡಿದಾಗಲೂ ಆಗುತ್ತೆ, ಬೇರೆ ಕಡೆಯಲ್ಲೆಲ್ಲ ಭಿಕ್ಷೆ ಬೇಡಿದಾಗಲೂ ಆಗ್ತದೆ. ಆದರೆ ಅದೆಲ್ಲ ನನಗೊಂದು ಸಂತೋಷ ಇದೆ. ಏನು, ನನಗೆಲ್ಲ, ನನ್ನ ಮನೆಗೆಲ್ಲ ನನಗೆ ಸಂತೋಷವಿದೆ. ಅದಕ್ಕೆ ನಂತರ ನಾನು ಫೋನ್ ಮಾಡಿದೆ. ನನ್ನ ಬಹಳಷ್ಟು ಪ್ರೀತಿಯವರಿಗೆಲ್ಲ ಬಹಳಷ್ಟು ಫೋನ್ ಮಾಡಿದೆ. ಅವರು ಸಹ ಎಲ್ಲರೂ ಒಪ್ಪಿಕೊಂಡು ಇವತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಜಾರ್ ತ್ವಾಹಾಜಿಯವರು ಮತ್ತು ಜೈನಾಜಿಯವರು ಇವರೆಲ್ಲರೂ ಸೇರಿಕೊಂಡು ಆ ಮಾಂಸ ಮತ್ತು ಗೀ ರೈಸ್ ಅನ್ನು ಬಿಟ್ಟು ಅವರಿಗೆ ಕೊಡುವಂಥ ಕೂಲಿ, ಅದಕ್ಕೆ ಬೇಕಾದಂಥ ಎಲ್ಲ ಖರ್ಚಿನ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತೇಳಿ ಹೇಳಿದರು. ಎಲ್ಲ ನಾವು ಮಾಡ್ತೇವೆ, ಅದಕ್ಕೆ ಏನೆಲ್ಲ ಬೇಕು ನೀವು ತಲೆ ಬಿಸಿ ಮಾಡೋದು ಬೇಡ, ನಾವು ಮಾಡ್ತೇವೆ, ಉಳಿದದನ್ನು ನಾವು ಮಾಡ್ತೇವೆ. ನನ್ನ ಟೀಚರ್ನವರು ಹೇಳಿದೆ, ನಾನು ಹೀಗೆ ಬೇಸರ ಅಂತ. ಸರಿ, ನೀವು ಟೆನ್ಷನ್ ಮಾಡಬೇಡಿ, ಅದೆಲ್ಲ ಖರ್ಚು ನಾವು ಕೊಡ್ತೇವೆ ಅಂತ ಹೇಳಿದರು. ನಾನು ಹೇಳಿದೆ, ನಿಮ್ಮ ಯಾವುದೇ ಖರ್ಚು ಬೇಡ, ನಾನು ತೆಕ್ಕೊಳ್ಬಾರ್ದು ಅಂತಲೇ ಇದ್ದೇನೆ. ನಮ್ಮಲ್ಲಿ ಇದ್ದಾರೆ, ಆದರೂ ನನ್ನನ್ನು ಸತಾಯಿಸಲಿಕ್ಕೆ ನನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದೆ. ಆದ್ದರಿಂದ ಇವತ್ತು ನನಗೆ ಎಲ್ಲ ಸುಂದರವಾದಂಥ ವ್ಯವಸ್ಥೆ ಮಾಡಿದ್ದಾರೆ. ನನ್ನ 450 ಮಕ್ಕಳಿಗೂ ಮಧ್ಯಾಹ್ನ ಊಟದ ಕಟ್ಟನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಬರುವವರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಪ್ರವಾದಿ ಮೊಹಬ್ಬತ್. ನಾನು ಮೊನ್ನೆ ಒಂದು ಯೂಟ್ಯೂಬ್ ನೋಡಿದೆ. ಆ ಯೂಟ್ಯೂಬಿನಲ್ಲಿ ಒಬ್ಬರು ಉಸ್ತಾದ್ ವಾಲ್ ಹೇಳ್ತಾರೆ. ಅದು ಬಹಳ ಸುಂದರವಾದಂಥ ವಾಲ್. ಅದು ಏನು ಹೇಳ್ತಾರೆ ಅಂದರೆ ಮೊಹಬ್ಬತ್ತು ಮತ್ತು ಇಬಾದತ್ ಅಂತ. ಮೊಹಬ್ಬತ್ತು ಮತ್ತು ಇಬಾದತ್ತಿನ ಬಗ್ಗೆ ಅವರು ಮಾತನಾಡಿ ಹೇಳ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೊಟ್ಟಿಗೆ ಯಾರಾದರೂ ಅವರ ಮೌಲೂದ್ ಮಾಡಬೇಕಿದ್ದರೆ ಅವರಲ್ಲಿ ಮೊಹಬ್ಬತ್ತು ಬೇಕು. ಅದು ಇಬಾದತ್ತಲ್ಲ. ನಾನು ಇವತ್ತು ಮೌಲೂದ್ ಓದಿನಿ ಅಂತ ಹೇಳಿ ಮಧ್ಯಾಹ್ನ ನಮಾಜ್ ಮಾಡೋದಿದ್ದರೆ ಅದು ಸರಿಯಾಗುವುದಿಲ್ಲ. ನಮಾಜ್ ಎಂಬುದು ಇಬಾದತ್ತು, ಮೌಲೂದ್ ಎಂಬುದು ಮೊಹಬ್ಬತ್ತು. ಅದನ್ನು ಉದ್ದ ಹೇಳ್ತಾರೆ. ನಾನು ಯೂಟ್ಯೂಬ್ ಜಾಸ್ತಿ ನೋಡುವುದಿಲ್ಲ. ಅವರ ಒಂದು ಉರ್ದುವಿನ ಭಾಷಣ ನಾನು ನೋಡಿದೆ. ಅದು ಮೊಹಬ್ಬತ್ತು ಮತ್ತು ಇಬಾದತ್ತಿಗೆ ಏನು ವ್ಯತ್ಯಾಸ ಅಂತೇಳಿ. ಇಬಾದತ್ ಅಂತ ಹೇಳಿದ್ರೆ ಕಡ್ಡಾಯ ಫರಲಾದದ್ದು. ಮೊಹಬ್ಬತ್ ಅಂತ ಹೇಳಿದರೆ ಸುನ್ನತ್. ಮಾಡಿದಾಗ ನೀನು ವಿಜಯ ಮಾಡಿದೆ, ನೀನು ವಿಜಯದ ದಾರಿಗೆ ಹೋದಿ. ಒಂದು ವೇಳೆ ನೀನು ಅದನ್ನು ಮಾಡಲಿಲ್ಲ, ನೀನು ಅಪಜಯಕ್ಕೆ ಹೋಗುತ್ತಿ ಎಂಬುದೇ ಆ ಮೊಹಬ್ಬತ್ತಿನ ವ್ಯವಸ್ಥೆ. ಆ ಪ್ರವಾದಿಯವರ ಮೊಹಬ್ಬತ್ತಿನಿಂದ ನನಗೆ ಇವತ್ತು ನನ್ನ ಸಂಚಾಲಕರಾದಂಥ ಇಸ್ಮಾಯಿಲ್ ಹಾಜಬರು 10,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದು ಕೋಳಿಗೆ ಮತ್ತು ಮಾಂಸಕ್ಕೆ ಅಂತೇಳಿ. ಅದೇ ರೀತಿಯಲ್ಲಿ ನಮ್ಮ ಹಾಜಿ ಮೊಹಮ್ಮದ್ ತ್ವಾಹಾಜಿಯವರು ಅದವರು ಇವತ್ತಿನ ಸಾಮಾನುಗಳನ್ನು ತರುವಂಥ ವ್ಯವಸ್ಥೆಗೆ ಮತ್ತು ಜೈನಾಜ್ ಹತ್ರ ಹೇಳಿದೆ, ನೀವು ಬರಬೇಕು ಅಂತ ಹೇಳಿದೆ, ಬಂದು ನನಗೆ ಏನಾದರೂ ಕೊಡಬೇಕು ಅಂತ. ಖಂಡಿತವಾಗಿಯೂ ಎಲ್ಲದರಲ್ಲಿ ಅವರ ಹಸ್ತಕ್ಷೇಪ ಇರುತ್ತೆ, ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನನಗೆ
ಜಮಾಲುದ್ದೀನ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವರು 3,000 ರೂಪಾಯಿಗಳನ್ನು ನಿನ್ನೆ ಮಸೀದಿಯಲ್ಲಿ ಎಲ್ಲರೂ ಡಬ್ಬಿಗೆ ಹಣ ಹಾಕೋದು ಅವರು ಕಿಶೆಯಿಂದ ತೆಗೆದು ನನ್ನ ಕೈಗೆ ಹಾಕಿದರು. ಮಸೀದಿಯಲ್ಲಿ ಸಾಲಲ್ಲಿ ನಮಾಜ್ ಮಾಡಿ ಆದ ನಂತರ 3,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಬಬಿತಾ ಟೀಚರ್ ಅವರು 1,000 ರೂಪಾಯಿ, ಹಸೀನಾ ಟೀಚರ್ ಅವರು 1,000 ರೂಪಾಯಿ, ವೀಣಾ ಟೀಚರ್ ಅವರು 1,000 ರೂಪಾಯಿ, ಸಪ್ನಾ ಟೀಚರ್ ಅವರು 1,000 ರೂಪಾಯಿ, ರಮ್ಲಾ ಮೇಡಮ್ ರವರು 500 ರೂಪಾಯಿ, ನಸೀಮಾ ಮೇಡಮ್ ರವರು 500 ರೂಪಾಯಿ. ಅದೇ ರೀತಿಯಲ್ಲಿ ನನ್ನ ಮಕ್ಕಳು 10 ರೂಪಾಯಿ 5 ರೂಪಾಯಿ ಎಲ್ಲ ತಂದವರಿದ್ದಾರೆ, ಖರ್ಜೂರ ತಂದವರಿದ್ದಾರೆ. ನಮ್ಮ ಮಸೀದಿ ಅಧ್ಯಕ್ಷರಾದಂಥ ಮೊಹಮ್ಮದ್ ರವರು ಅವರು ನನಗೆ ಇವತ್ತಿನ ಖರ್ಜೂರವನ್ನು ಅವರು ತಂದು ಕೊಟ್ಟಿದ್ದಾರೆ. ಖರ್ಜೂರದ ವ್ಯವಸ್ಥೆ ಅವರು ಮಾಡಿದ್ದಾರೆ. ಹಾಗೆಯೇ ಕೆಲವರು ನಮಗೆ ಸಹಾಯ ಮಾಡುವವರು, ಯಾಕಂದರೆ ಸಾಧಾರಣ ಒಂದು 50,000 ರೂಪಾಯಿಯಷ್ಟು ಖರ್ಚಿದೆ. ಕಾರ್ಯಕ್ರಮ ಚಿಕ್ಕದಾದರೂ 50,000 ರೂಪಾಯಿಯಷ್ಟು ಖರ್ಚಿದೆ, 40,000 ರೂಪಾಯಿಯಷ್ಟು ಊಟಕ್ಕೆ ಆಗುತ್ತೆ. ಇದೆಲ್ಲವನ್ನು ಕೊಟ್ಟದ್ದು ಏನು ಅಂತ ಹೇಳಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲಿನ ಮೊಹಬ್ಬತ್. ನಿಮಗೆ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾರೆ. ಇದು ನಾನು ನನ್ನ ಟೀಚರ್ಸ್ನವರಿಗೆ ಹೇಳುವುದೇನೆಂತ ಹೇಳಿದರೆ, ಅರೇಬಿಕ್ ಭಾಷೆಯಲ್ಲಿ ಏನೋ ಹೇಳಿದರು, ಏನೋ ಹೇಳಿದ್ದಲ್ಲ. ಅರೇಬಿಕ್ ಭಾಷೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕೀರ್ತನೆಗಳನ್ನು ಮಾಡಿದರು. 1500 ವರ್ಷಗಳ ಹಿಂದೆ ಅರೇಬಿಯಾ ದೇಶದಲ್ಲಿ ಅವರು ಜನಿಸಿದಂಥ ದಿವಸದಲ್ಲಿ ಏನೆಲ್ಲ ಅದ್ಭುತಗಳು ಕಂಡಿದೆ, ಏನೆಲ್ಲ ಪವಾಡಗಳು ಕಂಡಿದೆ, ಏನೆಲ್ಲ ಬದಲಾವಣೆಗಳು ಕಂಡಿದೆ, ಅದನ್ನೆಲ್ಲ ಅರೇಬಿಕ್ ಭಾಷೆಯಲ್ಲಿ ಹೇಳಿದರು. ಉಸ್ತಾದಿನವರು ಜಮಾಲ್ ಉಸ್ತಾದ್ ಮಾತಾಡುವವರಿದ್ದಾರೆ, ನಮ್ಮ ಖತೀಬ್ ಉಸ್ತಾದ್ ಇದ್ದಾರೆ, ನಂತರ ನಮ್ಮ ಅಕ್ಕರೆಕೆರೆ ಖತೀಬ್ ಉಸ್ತಾದ್ ಇದ್ದಾರೆ, ಅದೇ ರೀತಿಯಲ್ಲಿ ಇರ್ಫಾನ್ ಉಸ್ತಾದ್ ಇದ್ದಾರೆ. ಇವರೆಲ್ಲ ಮಾತಾಡ್ತಾರೆ ಕನ್ನಡದಲ್ಲಿ, ಚೆನ್ನಾಗಿ ಮಾತಾಡುವವರು. ಮಲಯಾಳಂನಲ್ಲಿ ಇಲ್ಲ, ಕನ್ನಡದಲ್ಲಿ ಮಾತಾಡುವವರು ಅವರು ನಮ್ಮೊಟ್ಟಿಗಿದ್ದಾರೆ, ಅವರು ಮಾತಾಡ್ತಾರೆ. ಅದರ ಮೊದಲು ನಾನು ಹೇಳಿದೆ, ಉಸ್ತಾದ್ ಹತ್ರ ಹೇಳ್ತೇನೆ, ಉಸ್ತಾದೆ ನಮ್ಮ ಈ ಟೀಚರ್ಸ್ನವರು ಕೊಟ್ಟಂಥ ಹಣ ಅವರಲ್ಲಿ ಉದ್ದೇಶ ಇದೆ, ಬೇರೆ ಬೇರೆ ಉದ್ದೇಶ ಇದೆ. ಅವರು ನಮ್ಮ ಇದರಲ್ಲಿ ಇರುವವರು ಕೆಲವರು ಮಕ್ಕಳಿಲ್ಲದವರಿದ್ದಾರೆ. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಟೀಚರ್ಸ್ನವರಿಗೆ ನಾನು ಹೇಳಬೇಕು ಅಂತ ಹೇಳಿದರೆ, ಈ ಒಂದು ಪುಸ್ತಕ, ಈ ಒಂದು ಮಂಕೂಸ್ ಎಂಬುದು ಉಂಟಾದದ್ದೇ ರೋಗ ಶಮನಕ್ಕೆ. ಇದು ದಫ್ಫಿಗೆ ಆದದ್ದಲ್ಲ, ಮದುವೆಗೆ ಆದದ್ದಲ್ಲ. ಆ ಊರಿನಲ್ಲಿ ಮೊನ್ನೆ ನಮ್ಮ ಇದು ಬಂದದ್ದು ಕೊರೋನಾದಂಥ ಒಂದು ರೋಗ ಬಂತು, ಮಾರಕ ಕಾಲರ ರೋಗ ಬಂದು ನಿಲ್ಲುವುದಿಲ್ಲ, ಯಾವ ಡಾಕ್ಟ್ರು ಬಂದರೂ ನಿಲ್ಲುವುದಿಲ್ಲ. ಅಲ್ಲಿರುವಂಥ ಒಂದು ಕವಿಯು ಈ ಮಂಕೂಸ್ ಮೌಲದನ್ನು ಇದು ಮಾಡ್ತಾರಂತೆ. ಇಷ್ಟನ್ನು ನೀವೆಲ್ಲರೂ ಮನೆಗಳಲ್ಲಿ ಹಾಡಿ, ಊರಿನಲ್ಲಿ ಹಾಡಿ, ನಿಮ್ಮ ಎಲ್ಲ ರೋಗ ಗುಣ ಆಗುತ್ತೆ, ನಿಮಗೆ ಉದ್ದೇಶ ಪೂರ್ತಿಯಾಗುತ್ತೆ ಅಂತೇಳಿ. ನನಗಾದರೂ ಎಷ್ಟು ಅನುಭವಗಳಿವೆ. ಎಲ್ಲ ಅನುಭವಕ್ಕಿಂತಲೂ ಮುಖ್ಯವಾದಂಥ ಅನುಭವ ಇವತ್ತಿನ ಊಟ, ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಅದು ಒಂದು ಪವಾಡ. ಅಷ್ಟು ಆ ಚರಿತ್ರೆಗಳನ್ನು ಓದಿದಾಗ ರೋಗ ಶಮನ ಆಯ್ತಂತೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ನೀವು ಹಣ ಕೊಟ್ಟವರು ಏನು ನಿಮ್ಮ ಉದ್ದೇಶಗಳಿದೆ ಅದನ್ನು ನೀವು ನೆನೆಸಿಕೊಂಡು ಉಸ್ತಾದರವರು ದುವಾ ಮಾಡಿದಾಗ ಅಲ್ಲಾಹನು ಅದನ್ನು ಸ್ವೀಕರಿಸಿದರೆ ನಾವು ಯಶಸ್ವಿಯಾಗುತ್ತೇವೆ. ಇದಕ್ಕೆ ನಾವು ಮಜ್ಲಿಸ್ ಅಂತ ಹೇಳ್ತೇವೆ, ಕೂಟ ಅಂತ ಹೇಳ್ತೇವೆ. ಈ ಕೂಟದಲ್ಲಿ ದುವಾ ಮಾಡಿ ಅಂತ ಅದೆಷ್ಟೋ ಜನರ, ಹಿಂದೂಗಳು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನರು ಇರ್ಬೋದು, ಎಲ್ಲರಿಗೂ ಬೇಕಿದ್ದದ್ದು ಈಮಾನ್. ನಮ್ಮ ಭಾಷೆಯಲ್ಲಿ ಈಮಾನ್ ಅಂದರೆ ವಿಶ್ವಾಸ ಇದ್ದು ನಾವು ಏನು ಮಾಡಿದರೂ ಅದಕ್ಕೆ ಅಲ್ಲಾಹನು ಅದಕ್ಕೆ ಪ್ರತಿಫಲವನ್ನು ಕೊಡ್ತಾನೆ. ಕಾಟಾಚಾರಕ್ಕೆಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ 10 ರೂಪಾಯಿಯ ನೋಟನ್ನು 3 ಸಲ ಹೀಗೆ ಮೇಲೆ ಕೆಳಗೆ ಮಾಡೋದು, ಯಾಕೆ ಪಕ್ಕದಲ್ಲಿದ್ದವ ನೋಡ್ಲಿ ಇವನ ಡಬ್ಬಿಗೆ ಎಷ್ಟು ಹಣ ಹಾಕಿದ್ದಾನೆ ಅಂತೇಳಿ ಅಂತ. ಹಾಗೆ ಹಾಕಿದವಲ್ಲ, ಒಂದು 10,000 ರೂಪಾಯಿಯನ್ನು ಮೆಲ್ಲ ಕೊಂಡೋಗಿ ಗೊತ್ತಾಗದಾಗೆ ಯಾರು ಹಾಕ್ತಾನೆ ಅದು ಫಿಕ್ಸೆಡ್ ಡೆಪಾಸಿಟ್. ನಾಳೆ ನರಕಕ್ಕೆ ಸ್ವರ್ಗಕ್ಕೆ ಎಲ್ಲದಕ್ಕೂ ಅದು ಫಿಕ್ಸೆಡ್ ಡೆಪಾಸಿಟ್. ಆದ್ದರಿಂದ ನಾವು ಏನು ಮಾಡಿದ್ದೇವೆ ಅದು ನನ್ನ ಮಕ್ಕಳು ಪಾಪ ತಂದು ಕೊಟ್ಟಿದ್ದಾರೆ. ಇನ್ನು ಉಸ್ತಾದಿನವ್ರ ಹತ್ರ ಹೇಳಬೇಕು ಅಂತ ಹೇಳಿದರೆ, ನನ್ನ ಒಂದು ವಿದ್ಯಾರ್ಥಿನಿ ತಸ್ಲಿಮಾ ಅಂತ ಹೇಳುವಂಥ ಒಂದು ಹುಡುಗಿ, ಪಾಪ ಅವಳು ಮಾನಸಿಕವಾಗಿ ದೈಹಿಕವಾಗಿ ಬಹಳಷ್ಟು ರೋಗದಲ್ಲಿದ್ದಾಳೆ. ಮೊನ್ನೆ ನಾವು ಸಾಧಾರಣ ಒಂದು 15-17 ದಿವಸ ಎಲ್ಲ ರಬಿಯುಲ್ ಅವಳು ಸ್ಟಾರ್ಟ್ ಆದ ನಂತರ ಮೌಲೂದ್ ಓದ್ತಾ ಇದ್ದೇವೆ. ಎಲ್ಲ ದಿವಸ ಅವಳು ಏನು ಮಾಡ್ತಾ ಇದ್ದಾಳೆ ಅಂತೆಲ್ಲ ಖರ್ಜೂರ ತಂದು ಕೊಡ್ತಾ ಇದ್ದಾಳೆ, ಈತ ಫಲ. ಇವತ್ತು ನಾನು ಬೈತೇನೆ ಅಂತೇಳಿ ಏನು ತಂದು ಕೊಡುವುದಿಲ್ಲ, ಹಣ ಕೊಡುವುದಿಲ್ಲ, ನಾನು ವಾಪಸ್ ಕೊಡ್ತೇನೆ ಅಂತ. ಇವತ್ತು ನನ್ನಲ್ಲಿ ಬಂದು ಹೇಳ್ತಾಳೆ, ನಾನು 7 ಕಲ್ತಪ್ಪ ಮಾಡಿ ತಂದಿದ್ದೇನೆ ಅಂತ. 7 ಕಲ್ತಪ್ಪ. ನಾನು ಕೇಳಿದೆ, ಯಾಕೆ? ಅದು ಉಸ್ತಾದಿನವರಿಗೆ ಕೊಡಬೇಕು, ಉಸ್ತಾದಿನವರಿಗೆ ಕೊಡಬೇಕು, ನನ್ನ ರೋಗ ಗುಣ ಆಗಬೇಕು, ಅದನ್ನು ಮಕ್ಕಳಿಗೆ ಕೊಡಬೇಕಾ ಕಲ್ತಪ್ಪವನ್ನು ಅಂತ ಹೇಳಿಕೊಟ್ಟಿದ್ದಾಳೆ ಉಸ್ತಾದಿನವರು. ನೀವು ಇವತ್ತು ದುವಾ ಮಾಡಬೇಕು. ಪಾಪ ಅವಳು ನನ್ನ ಸ್ಟೂಡೆಂಟ್ ಹುಡುಗಿ, ಪಾಪದವಳು, ಅವಳ ಎಲ್ಲ ರೋಗಗಳನ್ನು ಅಲ್ಲಾಹನು ಗುಣಪಡಿಸಲಿ. ಅವಳಿಗೆ ಚಿಕ್ಕದಾದಂಥ 4 ಮಕ್ಕಳಿದ್ದಾರೆ. ಅಲ್ಲಾಹನು ಆ ಮಕ್ಕಳಿಗೆ ಬೇಕಾಗಿ ಅವಳಿಗೆ ದೀರ್ಘ ಆಯುಷ್ಯ ಕೊಡಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಬೇಕು. ಈಗ ನಿಮಗೆ ಎಷ್ಟು ನಾವು ಕಲ್ತಪ್ಪಿದೆ ಅದೆಲ್ಲವನ್ನು ಕೊಡಲಿಕ್ಕೆ ನಾವು ರೆಡಿ ಮಾಡಿದ್ದೇವೆ. ಅಲ್ಲಾಹನು ಕೊಟ್ಟವರಿಗೆ ಏನೆಲ್ಲ ಕೊಟ್ಟಿದ್ದಾರೆ ಅಲ್ಲಾಹನು ಅವರಿಗೆ ಅದು ಫಿಕ್ಸ್ಡ್ ಡೆಪಾಸಿಟ್ ಆಗಿ
ನಾಳೆ ಸ್ವರ್ಗಕ್ಕೆ ಅವರಿಗೆ, ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಇದಕ್ಕಿಂತಲೂ ಉತ್ತಮವಾದಂಥ ಸ್ವರ್ಗದ ಭಕ್ಷಣಗಳನ್ನು ಅಲ್ಲಾಹನು ಅವರಿಗೆ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಕಮಿಟಿಯವರೆಲ್ಲರೂ ಇದ್ದಾರೆ. ಮೊನ್ನೆ ನಮ್ಮ ಉಪಾಧ್ಯಕ್ಷರಾದಂಥ ಇಬ್ರಾಹಿಂ ಬಂದು ಮಾಸ್ಟರ್ ಎಂದಾಕಿರ ಈಗನೇ ಅವ್ರು ಭಾರಿ ಬೇಸರ ಈಗನಾಯ್ತಲ್ಲೇ ಅಂತ. ಇಲ್ಲ, ನಾನು ಹೇಳಿದೆ ನೀವು ಅದಕ್ಕೆ ಬೇಸರ ಮಾಡೋದು ಬೇಡ, ನೀವು ಆ ದಿವಸ ಬನ್ನಿ ಎಲ್ಲ ಸರಿಯಾಗ್ತದೆ ಅಂತ ಹೇಳಿದೆ. ಆ ದಿವಸ ನೀವು ಬನ್ನಿ ಅಂತ. ಅದೇ ರೀತಿಯಲ್ಲಿ ನಮ್ಮ ಅಲ್ತಾಫಾಕ ಅವರು ಸ್ವಲ್ಪ ಸ್ಪೀಡ್ ಜಾಸ್ತಿ, ಹೋದರೆ ಜಗಳವೇ ಮಾಡೋದು. ಕೊಡುವುದಾದ್ರೆ ಕೊಡಿ, ಕೊಡದಿದ್ದರೆ ಬೇಡ ನಾನು ಮಾಡ್ತೇನೆ ಅಂತ. ಮೊನ್ನೆ ರಾತ್ರಿ ತೋಹಾಜಿ ಹತ್ರ ಜಗಳ ಮಾಡಿ ಹೋಗಿದ್ದಾರೆ. ನೀವು ಕೊಡುವುದಾದ್ರೆ ಕೊಡಿ, ಕೊಡದಿದ್ದರೆ ಬೇಡ ನಾನು ಮಾಡ್ತೇನೆ ಅಂತ. ಅದಕ್ಕೆ ಮತ್ತೆ ನಾನು ಹೇಳಿದೆ, ಅವರು ಪಾಪ ಹೇಳಿದರು ಇಲ್ಲ ನಾನು ಹೀಗೆ ಮಾಡಿದ್ದೇನೆ ಕೊಡ್ತೇನೆ ಅಂತ. ಹಾಗೆ ನಮ್ಮ ಎಲ್ಲ ಕಮಿಟಿಯವರು, ನಮ್ಮ MH ಇಬ್ಬಾಮಕ ಅವರು ಯಾವತ್ತೂ ನಮ್ಮೊಟ್ಟಿಗೆ ಸಹಕರಿಸುವವರು, ಕರೀಮರವರಿದ್ದಾರೆ. ಇವರೆಲ್ಲರನ್ನ ನಾನು ನೆನೆಸಿಕೊಳ್ಳುವರೊಂದಿಗೆ ಉಸ್ತಾದ ದುವಾ ಮಾಡಬೇಕು ಅಂತ ಕೇಳಿಕೊಳ್ತೇನೆ. محمد وعلى آل سيدنا محمد رحمن رحيم ما يا الله നാമോദിയതായ ഖുർആൻ ഷരീഫ് മൂല്യതകൾ മദ്ഹകൾ നീ സ്വീകരിക്കണേ അല്ലാഹ്, നീ ഖബൂലാക്കണേ അല്ലാഹ്. ഇതിന്റെ മിഥ്ല സവാബ് ഹബീബായ മുത്തുനബി സല്ലല്ലാഹു അലൈഹി വസല്ലം തങ്ങളുടെ തിരു ഹദറത്തിലേക്ക് നീ എത്തിച്ചു കൊടുക്കണേ അല്ലാഹ്. അതുപോലെ സർവ്വ അംബിയാക്കൾ, ഔലിയാക്കൾ, സ്വാലിഹീങ്ങൾ, ഉലമാക്കളുടെ ഹദറത്തിലേക്ക് നീ എത്തിക്കണേ അല്ലാഹ്. ബഹുമാനപ്പെട്ട സയ്യിദ് മദനി തങ്ങളുടെ ഹദറത്തിലേക്ക് നീ എത്തിച്ചു കൊടുക്കണേ അല്ലാഹ്. ഈ നാട്ടിൽ മറവിട്ടെടുക്കുന്ന എല്ലാ സാദാത്യങ്ങൾ മഹാന്മാരുടെ ഹദറത്തിലേക്ക് എത്തിക്കണേ അല്ലാഹ്. അല്ലാഹു ഈ മഹാന്മാരുടെ ഹഖ് ജാഹ് ബറകത്ത് കൊണ്ട്, മുത്തുനബി സല്ലല്ലാഹു അലൈഹി വസല്ലമ തങ്ങളുടെ മദ്ഹിന്റെ ബറകത്ത് കൊണ്ട്, ഈ സദസ്സിന്റെ ബറകത്ത് കൊണ്ട് അല്ലാഹ് നമ്മുടെ ദുആ നീ ഖബൂലാക്കണേ അല്ലാഹ്. അല്ലാഹു ഈ മദ്ഹിന്റെ ഈ പരിപാടിക്ക് വേണ്ടി ആരൊക്കെ സഹകരിച്ചിട്ടുണ്ടോ, സഹായിച്ചിട്ടുണ്ടോ എല്ലാം അറിയുന്ന അല്ലാമുൽ ഗുയൂബായ അല്ലാഹ് നീ സ്വീകരിക്കണേ അല്ലാഹ്. അവർക്ക് തക്കതായ പ്രതിഫലം നീ നൽകണേ അല്ലാഹ്. മനസ്സിലുള്ള മുറാദുകൾ നീ ഹാസിലാക്കണേ അല്ലാഹ്. എത്ര വലിയ ഉദ്ദേശമാണെങ്കിൽ നീ ഹാസിലാക്കണേ അല്ലാഹ്. ചെറിയ സംഖ്യ മുതൽ വലിയ വലിയ സംഖ്യ നൽകിയവരുണ്ടോ അല്ലാഹ്, എല്ലാം നീ ഖബൂലാക്കണേ അല്ലാഹ്. അവരുടെ മനസ്സുള്ള മുറാദുകൾ നീ ഹാസിലാക്കണേ അല്ലാഹ്. അവരുടെ എല്ലാ ബുദ്ധിമുട്ടുകളും നീക്കി കൊടുക്കണേ അല്ലാഹ്. പ്രയാസങ്ങൾ അകറ്റണേ അല്ലാഹ്. രോഗങ്ങൾക്ക് നീ ശിഫ നൽകണേ അല്ലാഹ്. അല്ലാഹുവേ പലവിധ രോഗങ്ങളുണ്ട്, പ്രയാസപ്പെടുന്നവരുണ്ട് അല്ലാഹ്, നീ പൂർണ്ണമായ ശിഫ നീ നൽകണേ അല്ലാഹ്. മുത്തുനബി സല്ലല്ലാഹു അലൈഹി വസല്ലമ തങ്ങളുടെ മദ്ഹിന്റെ ബറക്കത്ത് കൊണ്ട്, ഈ മാസത്തിന്റെ ബറക്കത്ത് കൊണ്ട്, ഇവിടെ കൂടിയ പിഞ്ചു കുട്ടികളെ ബറക്കത്ത് കൊണ്ട് അല്ലാഹ് നീ ശിഫ നൽകണേ അല്ലാഹ്. പൂർണ്ണമായ ആഫിയത്തും അവർക്കും നമുക്കും നീ നൽകണേ അല്ലാഹ്. ആരോഗ്യം നൽകണേ അല്ലാഹ്, സിഹത്ത് നൽകണേ അല്ലാഹ്, മനസ്സമാധാനം നൽകണേ അല്ലാഹ്, ശാന്തി നൽകണേ അല്ലാഹ്, റാഹത്ത് നൽകണേ അല്ലാഹ്. അല്ലാഹു എല്ലാ നിലക്കുള്ള കാവൽ നീ നൽകണേ അല്ലാഹ്, സലാമത്ത് നൽകണേ അല്ലാഹ്. അല്ലാഹുവേ സഹായിച്ച ഓരോരുത്തരുടെ എല്ലാ ഏർപ്പാടുകൾ നീ ബറക്കത്ത് നൽകണേ അല്ലാഹ്. ബിസിനസ്സിൽ നീ ഉയർച്ച നൽകണേ അല്ലാഹ്. ജീവിതത്തിൽ ബറക്കത്ത് നൽകണേ അല്ലാഹ്. കുടുംബത്തിൽ ഐശ്വര്യം നൽകണേ അല്ലാഹ്. അല്ലാഹുവേ എല്ലാ നിലക്കുള്ള സലാമത്ത് നൽകണേ അല്ലാഹ്. മുത്തുനബി സല്ലല്ലാഹു അലൈഹി വസല്ലമ തങ്ങളോടുള്ള മഹബ്ബത്ത് നീ ജാസ്തിയാക്കണേ അല്ലാഹ്. അല്ലാഹുയുടെ കൂടിയ മുഅ്മിനീങ്ങൾ കുട്ടികൾ എല്ലാവർക്കും നാഫിയ ഇൽമ ധാരാളം നൽകണേ അല്ലാഹ്. നമുക്കും അവർക്കും നാഫിയ ഇൽമ ധാരാളം നൽകണേ അല്ലാഹ്. ഉന്നതമായ സ്ഥാനം നീ നൽകണേ അല്ലാഹ്. മക്കളെ നീ സാലിഹീങ്ങളാക്കണേ അല്ലാഹ്. നാടിന് അഭിമാനമാക്കണേ അല്ലാഹ്. മാതാപിതാക്കൾ ഉപകരിക്കുന്ന മക്കളാക്കണേ അല്ലാഹ്. നല്ല ബുദ്ധിശക്തി നൽകണേ അല്ലാഹ്. നല്ല ഓർമ്മശക്തി നൽകണേ അല്ലാഹ്. ദുനിയാവിലും ആഖിറത്തും ഉന്നതമായ സ്ഥാനത്തേക്ക് നീ എത്തിക്കണേ അല്ലാഹ്. അല്ലാഹുമ്മ സ്വല്ലി അലാ സയ്യിദിനാ മുഹമ്മദ് വഅലാ ആലി സയ്യിദിനാ മുഹമ്മദ്. അല്ലാഹുവേ ഈ നാട്ടിൽ നീ ഖൈറും ബറക്കത്തും നൽകണേ അല്ലാഹ്. സ്നേഹം ഐക്യം നീ നൽകണേ അല്ലാഹ്. അഭിവൃദ്ധി നൽകണേ അല്ലാഹ്. നല്ല കാര്യങ്ങൾ ഇനിയും ധാരാളം ചെയ്യാനുള്ള തൗഫീഖ് നൽകണേ അല്ലാഹ്. ഈ സ്കൂളിൽ നീ അഭിവൃദ്ധി നൽകണേ അല്ലാഹ്, ഉയർച്ച നൽകണേ അല്ലാഹ്. എല്ലാ നിലക്കുള്ള പ്രശസ്തി നീ നൽകണേ അല്ലാഹ്. ഇവിടെ ജോലി ചെയ്യുന്ന മാസ്റ്റർമാർ, അധ്യാപകന്മാർ എല്ലാവർക്കും നീ ബറക്കത്ത് നൽകണേ അല്ലാഹ്. തഫഹീമുള്ള ശക്തി നീ നൽകണേ അല്ലാഹ്. അല്ലാഹുമ്മ സ്വല്ലി അലാ സയ്യിദിനാ മുഹമ്മദ് വഅലാ ആലി സയ്യിദിനാ മുഹമ്മദ്. അല്ലാഹുമ്മ ഗഫിർ ലിൽ മുഅ്മിനീന വൽ മുഅ്മിനാത്ത് വൽ മുസ്ലിമീന വൽ മുസ്ലിമാത്ത് അൽ അഹ്യാഇ മിൻഹും വൽ അംവാത്ത്. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين بفضل صلى الله على محمد صلى الله عليه وسلم صلى الله على محمد صلى الله عليه وسلم. اللهم صل على محمد ಯಾ ರಬ್ಬಿ ಸಲ್ಲಿ. ಬಹಳಷ್ಟು ಭಕ್ತಿಪೂರ್ವಕವಾದಂಥ ಒಂದು ಮೌಲೂದ್ ಮಜ್ಲಿಸನ್ನು ಅಲ್ಲಾಹನ ಅನುಗ್ರಹದಿಂದ
ಲೋಕಾನುಗ್ರಹಿ ಮುತ್ತು ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬರ್ಕತಿನಿಂದ ನಾವು ನಡೆಸಿದ್ದೇವೆ. ಅಲ್ಲಾಹನು ಅದನ್ನು ಕಬೂಲಿ ಮಾಡಲಿ ಅಂತೇಳಿ ನಾನು ದುವಾ ಮಾಡೋದ್ರೊಂದಿಗೆ ನಮ್ಮೊಟ್ಟಿಗೆ ನನ್ನ ಆತ್ಮೀಯ ಮಿತ್ರ ಜಮಾಲ್ ಉಸ್ತಾದ್ರವರಿದ್ದಾರೆ. ಪ್ರಥಮವಾಗಿ ಜಮಾಲ್ ಉಸ್ತಾದ್ರವರು ಅವರು ಮತ್ತು ನಾನು ನಮ್ಮ ಊರಿನಲ್ಲಿ ಒಂದು ಕಮಿಟಿಯಲ್ಲಿ ಎಲ್ಲ ದುಡಿದವರು. ಅವರು ಒಂದು ಒಳ್ಳೆಯ ಉತ್ತಮ ದಾನಿ. ಅಷ್ಟೇ ಅಲ್ಲಾಹನು ಅವರಿಗೆ ಸಂಪತ್ತನ್ನು ಕೊಡ್ತಾ ಇದ್ದಾನೆ. ಅನಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಮಾಡಿಕೊಂಡು ಅದರಲ್ಲಿ ಒಬ್ಬ ಪ್ರಮುಖವಾದಂತಹ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಮಗ ಇದ್ದಾನೆ ನಮ್ಮೊಟ್ಟಿಗೆ, ನನ್ನ ಪ್ರೀತಿಯ ಹುಡುಗ. ಇವತ್ತು ಕ್ಯಾಲಿಕಟ್ನಲ್ಲಿ ಮಲಪ್ಪುರಂ ಜಿಲ್ಲೆಯಲ್ಲಿ ಅವನು ಧಾರ್ಮಿಕ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾನೆ. ನಿನ್ನೆ ಬಂದಿದ್ದ ಮಗ, ನಾಳೆ ಬಾ ಅಂತ ಹೇಳಿದ್ದಕ್ಕೆ ಇವತ್ತು ಬಂದಿದ್ದಾನೆ. ಉತ್ತಮ ಹಾಡುಗಾರ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಹಂದ್ ನಾತುಗಳನ್ನು ಬಹಳಷ್ಟು ಉತ್ತಮವಾಗಿ ಹಾಡುವವ. ನಮ್ಮ ಊರಿನ ಅಲ್ಮದೀನದ ವಿದ್ಯಾರ್ಥಿಯು ಅವನು ಆಗಿದ್ದ. ಇವತ್ತೀಗ ನಮ್ಮೊಟ್ಟಿಗೆ ಬಹುಮಾನ್ಯರಾದ ಜಮಾಲ್ ಉಸ್ತಾದರವರು ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ബഹുമാന്യരായ ഉസ്താദന്മാർ, അതേപോലെ അധ്യാപകന്മാർ, വിദ്യാർത്ഥി ചങ്ങായിമാർ, അൽഹംദുലില്ലാഹ് വലിയൊരു അനുഗ്രഹീത മജ്ലിസായിട്ടിക്കട് ഹബീബ് റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങളെ പേരിൽ നടത്തപ്പെട്ട മജ്ലിസ് ഇപ്പോൾ ഇവിടെ ഞങ്ങളെ ബഹുമാനപ്പെട്ട KMK സാർ ലീസ്റ്റ് ഇങ്ങനെ വായിക്കുമ്പോൾ വലിയ ഒരു സന്തോഷ. ഞങ്ങളെ ത്വാഹാജിരെ പോലത്തെ ആൾമാർ കുറേ ആൾ ഇതൊക്കെ വേണ്ടിയിട്ട്, ഈ മജ്ലിസിക്ക് വേണ്ടിയിട്ട് സഹക്കാരാക്കിയാറ്. കൂട്ടത്തിൽ ടീച്ചേഴ്സ്മാരെ പേര് ഇങ്ങനെ ഓതുമ്പോൾ അൽഹംദുലില്ലാഹ് സാധാരണ എല്ലാ ടീച്ചേഴ്സുമാരും ಇದಕ್ಕೆ വേണ്ടിയിട്ട് സാത്ത് കൊടുത്തരാറുണ്ട് മനസ്സിലാക്കുക സാധ്യമായിട്ട്. ഞങ്ങളെ ഭാരതത്തെ മഹിമ എന്തിനുണ്ട ഞങ്ങൾ ചെരിയിക്കുമ്പോൾ ഞങ്ങൾ കണ്ടതും കേട്ടതുമായ ആ ഒരു ഭാരതത്തെ കൾച്ചർ ഇൻഷാ അല്ലാഹ് ഇന്നത്തെ ലിസ്റ്റിൽ കാണുക സാധ്യമായിട്ട്. അതേപോലെ കഴിഞ്ഞ 16 താരീഖ് 2 നടന്ന റാലി, വിവിധ രാജ്യങ്ങളിൽ നടന്ന റാലി, അതിലെല്ലാം പല ഭാഗത്തിലും മുസ്ലിമീങ്ങൾ സിഹി ഹഞ്ചിക്കൊണ്ടിരുന്നാറ്. അതിലേക്കാണ് ഉത്സാഹത്തിൽ സഹോദര ധർമ്മത്തിലുള്ള ഇങ്ങനത്തെ ആൾമാർ ആ റാലി പോണ്ടേ മക്കൾക്കും വലിയങ്കും എല്ലാവർക്കും വലിയ ആവേശത്തോടു കൂടിയിട്ട് ഹണ്ണു ഹമ്പൽ കൊടുത്തത്, കുടിക്കെടുത്ത് കൊടുത്തത്, ബാക്കിയുള്ള സ്വീറ്റ്സ് കൊടുത്തത്, ഇതെല്ലാം കാണുമ്പോൾ ഹക്ക് ചെന്നെങ്കിൽ നേരെ ചെന്നെങ്കിൽ കണ്ണ് നനഞ്ഞു പോയിട്ട്. കാരണം ഇതെല്ലാം ഒരു ഭാഗത്തിൽ മായ ആക്കുക വേണ്ടിയിട്ട് ചില ഷഡ്യന്ത്രമുള്ള ചില ഭാഗത്തിൽ നടന്നുകൊണ്ടിരിക്കുമ്പോൾ മനുഷ്യത്വ നഷ്ടപ്പെടാത്ത ആൾമാർ, മനുഷ്യത്വ നഷ്ടപ്പെടാത്ത ആൾമാർ ഇണ്ടും ഞങ്ങളെ റായത്തെ ചുറ്റളവിൽ ഉണ്ടോ ചൊല്ലോ ഞങ്ങൾക്ക് കാണുന്നതും മനസ്സിലാക്കുന്നതും വലിയ സന്തോഷമായിട്ടിക്കട്. ഇതിക്കെല്ലാം കാരണം ഹബീബ് റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങള് റഹ്മത്തുല്ലിൽ മുസ്ലിമീൻ അല്ല, മറിച്ച് വമാ അർസൽനാക ഇല്ലാ റഹ്മത്തൽ ലിൽ ആലമീൻ, ലോകത്തിലുള്ള എല്ലാ മനുഷ്യന്മാർക്ക് മാത്രമല്ല എല്ലാ ചരാചരത്തും റഹ്മത്തായിട്ട് അഥവാ കാരുണ്യ ആയിട്ട് വന്ന പ്രവാചകരായിട്ട് റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ. അതിൽ മുസ്ലിമീങ്ങളുണ്ട്, അതേപോലെ ഹൈന്ദവരുണ്ട്, ക്രൈസ്തരുണ്ട്, അതേപോലെ ധർമ്മ ഇന്നങ്ങളുള്ളാറ് ഇല്ലാത്തങ്ങളുള്ളാറ്, മനുഷ്യന്മാരുള്ളാറ്, പ്രാണിയുണ്ട്, പക്ഷിയുണ്ട്, മൃഗമുണ്ട്, എല്ലാം ഉണ്ട്. എല്ലാത്തും റഹ്മത്തായിട്ട് മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ ആ റഹ്മത്തിലെ ഒരു ഭാഗമായിട്ട് നബി തങ്ങൾ ചൊന്നേ ഇർഹമു മൻ ഫിൽ അർള്. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದು ಮಾತು ಹೇಳ್ತಾರೆ, ಇರ್ಹಮು ಮನ್ ಫಿಲ್ ಅರ್ಳ್, ಭೂಮಿಯಲ್ಲಿರುವವರಿಗೆ ನೀನು ಕರುಣೆ ತೋರು ಅಂತ. ಮುಸ್ಲಿಮರಿಗೆ ಕರುಣೆ ತೋರು ಅಂತಲ್ಲ, ಇಸ್ಲಾಮಿನ ವಿಚಾರಗಳಲ್ಲಿ ನೀನು ನೀನು ಕರುಣೆ ತೋರುವಂತಲ್ಲ,
ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಇರ್ಹಮು ಮನ್ ಫಿಲ್ ಅರ್ದ್, ಭೂಮಿವಾಸಿಗಳಿಗೆ ಧರ್ಮದ ಅಂತರವಿಲ್ಲದ ರೂಪದಲ್ಲಿ ನೀನು ಕರುಣೆ ತೋರು. ಹಾಗಾದರೆ ಯರ್ಹಮುಕುಂ ಮನ್ ಫಿಸ್ ಸಮಾ, ಆಕಾಶದ ಒಡೆಯನಾದ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಭೂಮಿಯಲ್ಲಿರುವವರಿಗೆ ಕರುಣೆ ತೋರುವವನಿಗೆ ಕರುಣೆ ತೋರುತ್ತಾನೆ ಅಂತ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಲ್ಲ ಜಾತಿ ಧರ್ಮ ಪಂಗಡ ಯಾವುದೇ ವ್ಯತ್ಯಾಸವಿಲ್ಲದೆ ಅಂದಿನಿಂದ ಮಾತ್ರ ಅಲ್ಲ, ಇನ್ನು ಕಿಯಾಮತ್ ನಾಲ್ ಅಂತ್ಯ ದಿನ ಯಾವಾಗ ಸಂಭವಿಸುತ್ತದೋ ಅಲ್ಲಿವರೆಗೆ ಇರುವ ಸರ್ವ ಜನಾಂಗಕ್ಕೆ ಶಾಂತಿಯ ದೂತರಾಗಿ ಬಂದ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಿನಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸಾಥುಗೊಟ್ಟ ಸಹಕಾರಗೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನಗೆ ಈ ಅವಕಾಶವನ್ನು ನೀಡಿದಂತಹ ನಮ್ಮ KMK ಸರ್ ಅವರು ಸಹಿತ ಇರುವ ಎಲ್ಲ ಅಧ್ಯಾಪಕ ವೃಂದದವರಿಗೂ ಆಡಳಿತ ಸಮಿತಿಯವರಿಗೂ ನನ್ನ ಹೃದಯಾಂತರಾಳದ ಸಂತೋಷವನ್ನು ತೋರ್ಪಡಿಸುತ್ತಾ, ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಧನ್ಯವಾದಗಳು. ನಮ್ಮ ಖತೀಬ್ ಉಸ್ತಾದರವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ತಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳರವರ ಗುಣಗಾನಗಳು, ಮದುಹುಗಳು ಲೋಕದಲ್ಲಿ ಮೂಲೆ ಮೂಲೆಗಳಲ್ಲಿ ಗಲ್ಲಿಗಲ್ಲಗಳಲ್ಲಿ ಇಂದು ವಿಜೃಂಭಣೆಯಿಂದ ಆಚರಿಸುತ್ತಿರುವಂತಹ ಮದುವೆ ಕಾರ್ಯಕ್ರಮಗಳು, ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳ ಗುಣಗಾನಗಳು ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಈ ಶಾಲೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷದಾಯಕವಾಗಿದೆ. ಅದಕ್ಕೆ ಮುಖ್ಯವಾಗಿ ಪ್ರಾಧಾನ್ಯವಾಗಿ ಹೆಚ್ಚಾಗಿ ನಾವು ಗುಣಗಾನ ಮಾಡಬೇಕಾದ ಒಂದು ಕೇಂದ್ರವೂ ಕೂಡ ಆಗಿದೆ. ಕಾರಣ ಇದು ಒಂದು ಜ್ಞಾನದ ಕೇಂದ್ರವಾಗಿದೆ, ಇಲ್ಮಿನ ಕೇಂದ್ರವಾಗಿದೆ. ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳರು ಇಲ್ಮಿನ ನೇತಾರರಾಗಿದ್ದಾರೆ. ಜ್ಞಾನ, ಅರಿವು ಎಂಬುದು ಒಂದು ಮನುಷ್ಯನನ್ನು ಯಥಾರ್ಥ ನೈಜ ಮನುಷ್ಯನಾಗಿ ಮಾಡಲು ಅಗತ್ಯವಾದ ಒಂದು ಆಯುಧವಾಗಿದೆ ಇಲ್ಮ್ ಎಂಬುದು. ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಅತ್ಯಂತ ಹಿರಿಯ ಮುಅಜಿಜತ್, ದೊಡ್ಡದಾದ ಮುಅಜಿಜತ್ ಇರುವುದು ಅದು ಕುರ್ಆನ್ ಶರೀಫ್ ಆಗಿದೆ. ಆ ಕುರ್ಆನ್ ಶರೀಫನ ಮಹತ್ವಗಳು ನೋಡುವಾಗ, ಅಂದಿನ ಕಾಲದಲ್ಲಿ 6ನೇ ಶತಮಾನ ಕಾಲದಲ್ಲಿ ಅಂಧಕಾರದಿಂದ ಮುಳುಗಿದ್ದ ಆ ಜನತೆಗೆ, ಸಾಹಿತ್ಯದಲ್ಲಿ ಮುಂಚೂಣಿ ಇದ್ದಂತಹ ಆ ಸಮುದಾಯಕ್ಕೆ ಮುತ್ತುನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳರವರು ಸಾಹಿತ್ಯದ ಉತ್ತುಂಗಕ್ಕೇರಿದ ಆ ನೇತಾರರ ಮುಂಚೆ ಅವರ ಮುಂದಿಗೆ ಈ ಕುರ್ಆನ್ ನಿಟ್ಟಾಗ ಅವರ ಆ ಸಾಹಿತ್ಯ ಸಾಮ್ರಾಟರು ಸೋತು ಸುಣ್ಣವಾದರು. ಆ ಕುರ್ಆನನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳರಿಗೆ ಅವತರಿಸುವಾಗ ಮೊತ್ತ ಮೊದಲನೇದಾಗಿ ಅವತರಿಸಿದ್ದು ಇಕ್ರಾ ಬಿಸ್ಮಿ ಎಂಬುದಾಗಿತ್ತು. ನೀನು ಓದು, ಅಲ್ಲಾಹನ ನಾಮದಿಂದ ನೀನು ಓದು. ಆ ಓದುವಿಕೆ, ರೀಡಿಂಗ್ ನಮ್ಮ ಜೀವನದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ವ್ಯಕ್ತಿಗಳವರೆಗೂ ನಾವು ಮರಣದ ತನಕಗಳು ನಾವು ಓದುತ್ತಲೇ ಇರಬೇಕು. ನಮ್ಮ ಜ್ಞಾನವನ್ನು ವೃದ್ಧಿಸುತ್ತಲೇ ಇರಬೇಕು. ಇಲ್ಲಿ ನಮ್ಮ ಬೋರ್ಡ್ ಕಾಲಂ ಓದು, ರಬ್ಬಿ ಜಿದ್ನಿ ಇಲ್ಮ, ಅಲ್ಲಾಹನೇ ನಮ್ಮ ಜ್ಞಾನವನ್ನು ವೃದ್ಧಿಸು ಎಂಬ ದುಆ ಇಲ್ಲಿ ನಮ್ಮ ಮುಂದಿದೆ. ಇದು ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ದುಆ ಮಾಡುತ್ತಲೇ ಇರಬೇಕಾದ ಒಂದು ದುಆ ಆಗಿದೆ. ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳರವರ ಮದುಹುಗಳನ್ನು, ಗುಣಗಾನಗಳನ್ನು ಹೇಳುವಾಗ ಇಲ್ಮಿಗಿಂತ ಜಾಸ್ತಿಯಾಗಿ ಜ್ಞಾನವನ್ನು ಹೇಳುವುದಕ್ಕಿಂತ ಹೆಚ್ಚಾಗಿ ಹೇಳಬೇಕೆಂದಿಲ್ಲ. ಕಾರಣ ಅತ್ಯಂತ ಪ್ರಮುಖವಾದ ಮುಅಜಿಜತ್ತಾಗಿದೆ, ದೊಡ್ಡದಾದ ಮುಅಜಿಜತ್ತಾಗಿದೆ. ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳರವರ ಆ ಜೀವನದಲ್ಲಿ ಜ್ಞಾನದ ವಿಷಯದಲ್ಲಿ, ಅರಿವಿನ ನಾಲೆಜಿನ ವಿಷಯದಲ್ಲಿ ತೋರಿಸಿದಂತಹ ಆ ಒಂದು ಜಾಗೃತಿ, ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳವರ ಆ ಸಮುದಾಯದಲ್ಲಿ ಅಂದಿನ ಕಾಲದಲ್ಲಿ ಬಂದಿಯಾದಂತಹ ವ್ಯಕ್ತಿಗಳಿಗೆ ಅವರಿಗೆ ಒಂದು ಪರಿಹಾರವಾಗಿ ನೀಡಿದ್ದು, ಅವರನ್ನು ಬಿಡುಗಡೆ ಮಾಡಲು ಅವರಿಗೆ ತೋರಿಸಿಕೊಟ್ಟದ್ದು ಇಲ್ಮ್ ಇಲ್ಲದವರಿಗೆ, ಜ್ಞಾನ ಇಲ್ಲದವರಿಗೆ ಅರಿವನ್ನು ಕಲಿಸಿಕೊಡಬೇಕು ಎಂಬ ನಿಬಂಧನೆಯಾಗಿತ್ತು. ಅಂತಹ ಒಂದು ನೇತಾರರಾಗಿದ್ದಾರೆ ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ
ವಸಲ್ಲಮ ತಾಲರವರು ವಿದ್ಯೆಗೆ ಜ್ಞಾನಕ್ಕೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ನೀಡಿದಂತಹ ನೇತಾರ. ಆ ನೇತಾರರನ್ನು ಸ್ಮರಿಸುವುದು ಇಂತಹ ಜ್ಞಾನದ ಕೇಂದ್ರವಾದ ಶಾಲೆಗಳಲ್ಲಿ ಮದ್ರಸಗಳಲ್ಲಿ ಅವರನ್ನು ನೆನೆಸುವುದು ಅತ್ಯವಶ್ಯಕವಾಗಿದೆ, ಅಗತ್ಯವಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲ ನಮ್ಮ ಈ ಸದಸ್ಸನ್ನು ಅಲ್ಲಾಹು ಸಭೆಯನ್ನು ಅಲ್ಲಾಹು ಸ್ವೀಕರಿಸಲಿ. ಆ ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ತಿರುನೋಟವುಳ್ಳಂತಹ, ಅವರ ನೋಟವಿರುವಂತಹ, ಅವರ ಸಹಾಯ ಇರುವಂತಹ ಒಂದು ಸದಸ್ಯನ್ನಾಗಿ, ಸಭೆಯನ್ನಾಗಿ, ಒಂದು ಶಾಲೆಯನ್ನಾಗಿ, ಮದ್ರಸನ್ನಾಗಿ ನಮ್ಮ ಈ ಊರನ್ನು, ಈ ಒಂದು ಶಾಲೆಯನ್ನು ಅಲ್ಲಾಹು ಉನ್ನತಿಗೆ ಏರಿಸಲಿ ಎಂದು ಮಾತ್ರ ದುಆ ಮಾಡುತ್ತಾ ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಧನ್ಯವಾದಗಳು. ನಮಗೆ ಸದಾ ಮಾರ್ಗದರ್ಶನ ಯಾವತ್ತೂ ನೀಡುತ್ತಿರುವಂಥ ನಮ್ಮ ಉಸ್ತಾದರು ಉತ್ತಮವಾದಂಥ ಮನಸ್ಸಿನಿಂದ ಉತ್ತಮವಾದಂಥ ಮಾತನಾಡಿದ್ದಾರೆ. ಹೀಗೆ ನಮ್ಮ ಅಕ್ಕರೆಗೆರೆಯ ಖತೀಬ್ ಉಸ್ತಾದು ಉಸ್ಮಾನ್ ಸದೀಸ್ ನಮ್ಮ ಇಲ್ಲಿದ್ದವರು, ಅವರು ನನಗೆ ಬಹಳಷ್ಟು ಅಭಿಮಾನ ಮತ್ತು ಹೆಮ್ಮೆ ಏನಂದರೆ ನನಗೆ ನೆನಪಿಸಿದ್ದು ರಬೀಲ್ ಅವ್ವಲ್ ಬಂದಾಗ, ಮಾಸ್ಟರ್ ಎಪ್ಪ ಹಾಕರೆ ನಂಗೆ ಹಾಕರೆಪ್ಪ ಅಂತ. ಅದನ್ನು ಅವರೇ ಕೇಳಿಕೊಂಡು, ಅದು ನಮಗೆ ಖುಷಿ. ಯಾಕೆಂದರೆ ನನ್ನ ಒಂದು ಅಭ್ಯಾಸ ಏನಂದರೆ ನೆನಪಿಸಬೇಕು ಅಥವಾ ನಮ್ಮನ್ನು ಎಚ್ಚರಿಸಬೇಕು, ನೀವು ಹೀಗೆ ಮಾಡ್ತಾ ಇದ್ದೀರಿ ಮಾಡೋಣ ಅಂತೇಳಿ. ಅದನ್ನು ನನಗೆ ಸದಾ ಅವರು ಮಾಡ್ತಾರೆ. ರಬೀಲ್ ಅವ್ವಲ್ ಸ್ಟಾರ್ಟ್ ಮಾಡಿದ್ದಾರೆ, ನಂಗೆ ಅಪ್ಪ ಹಾಕರೆ ಎಂದು ಕೇಳಲಿಕ್ಕೆ. ಆದ್ದರಿಂದ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಎಂದು ಕೇಳಿಕೊಳ್ತೀನಿ. والصلاة والسلام على سيدنا محمد وعلى آله وصحبه أجمعين أما بعد ورفعنا لك ذكرك قال الله عز وجل. ಮಾಷಾ ಅಲ್ಲಾ, ಪ್ರತಿ ವರ್ಷ ನಡೆಸಿದಂತೆ ಈ ವರ್ಷವೂ ಅದೆಂತ ಹುಷಾರಾಗಿ ಮೌಲಿದಿನ ಮಜ್ಲಿಸ್ ಇಲ್ಲಿ ನಡೆದಿದೆ. ಮಕ್ಕಳೆಲ್ಲರೂ ಆವೇಶಭರಿತರಾಗಿ ಮೌಲಿದ ಕಾರ್ಯಕ್ರಮದಲ್ಲಿ ಜವಾಬು ಕೊಡಲು, ಜವಾಬು ಅಂತ ಹೇಳಿದರೆ ಪದ್ಯ ಹೇಳಿದಾಗ ಅದಕ್ಕೆ ಯಾ ರಬ್ಬಿ ಸಲಾತು ಮತ್ತು ತಸ್ಲೀಮ್ ಹೇಳಲು ಹುಷಾರಾಗಿ ಮಕ್ಕಳೆಲ್ಲ ಸೇರಿದ್ದಾರೆ. ಅಲ್ಲಾಹು ಎಲ್ಲರಿಗೂ ಅನುಗ್ರಹಿಸಲಿ. ಪ್ರತಿ ವರ್ಷವೂ ನಡೆಸಿ ಬರುವಂತಹ ಮೌಲಿದ ಕಾರ್ಯಕ್ರಮ ಎಲ್ಲ ವರ್ಷವೂ ಇಲ್ಲಿ ನಡೆಯುತ್ತಿದೆ. ಇದಕ್ಕೆಲ್ಲರೂ ನೀವು ದಾನ ಕೊಟ್ಟು ಎಲ್ಲ ರೀತಿಯಲ್ಲಿ ಸಹಕರಿಸುತ್ತಾ ಇದ್ದೀರಿ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅಲ್ಲಾಹನು ಇಡೀ ಪ್ರಪಂಚಕ್ಕೆ ರಹಮತ್ತಾಗಿ ನಿಯೋಗಿಸಿದ್ದು ಇಲ್ಲಿ ನೀವು ಭಾಷಣದಲ್ಲಿ ಕೇಳಿದ್ದೀವಿ. ಅಲ್ಲಾಹನ ರಸೂಲರನ್ನು ಎಷ್ಟು ಮದು ಹೇಳಿದರು, ಪ್ರಶಂಸೆ ಹೇಳಿದರು, ಅದು ಹೇಳಿ ಮುಗಿಸಲು ಸಾಧ್ಯವಿಲ್ಲ. ಪ್ರವಾದಿಯವರನ್ನು ಪ್ರೀತಿಸುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಕಡ್ಡಾಯವಾಗಿದೆ, ಪ್ರೀತಿಯ ಭಾಗವಾಗಿದೆ. ಈ ರೀತಿ ಹಾಡುವುದು, ಹೇಳುವುದು, ಒಬ್ಬರಲ್ಲಿ ಪ್ರೀತಿ ಇರುವಾಗ ಅವರ ಕುರಿತು ನಮಗೆ ಮಾತು ಬರುತ್ತಾ ಇದೆ. ಅದು ಪ್ರೀತಿಯ ಲಕ್ಷಣ. ಯಾರಿಗೆ ಪ್ರೀತಿ ಉಂಟು ಅವರು ಇದು ನಡೆಸುತ್ತಾ ಇದ್ದಾರೆ. ಪ್ರೀತಿ ಇದ್ದವರಿಗೆ ಮಾತ್ರ ಅವರ ಈಮಾನ್ ಸಂಪೂರ್ಣವಾಗುವುದು. ಅಲ್ಲಾಹು ನಮ್ಮೆಲ್ಲರ ಈಮಾನನ್ನು ಅಲ್ಲಾಹು ಸಂಪೂರ್ಣಗೊಳಿಸಲಿ. ನಮ್ಮ ಮಕ್ಕಳಿಗೆಲ್ಲ, ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಒಳ್ಳೆ ಪದ್ಯ ಬರುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕದಿಂದ ಮದೀನಕ್ಕೆ ಹಿಜರಾವಾದ ಸಮಯ ಅದು ರಬೀഉಲ್ ಅವ್ವಲ್ 12ರಂದು ಸೋಮವಾರವಾಗಿತ್ತು. ಮದೀನಕ್ಕೆ ತಲುಪಿದ್ದು, ಮಕ್ಕದಿಂದ ಮದೀನಕ್ಕೆ ಹಿಜರಾ ಹೊರಟ ಸಮಯ. ಮಕ್ಕದ ಆ ವಾತಾವರಣ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇರದ ಆ ಸಂದರ್ಭದಲ್ಲಿ ಅಲ್ಲಾಹನ ಆಜ್ಞೆ ಪ್ರಕಾರ ಮಕ್ಕದಿಂದ ಮದೀನಕ್ಕೆ ಹಿಜರ ಹೋಗುತ್ತಾರೆ. ಆ ಸಮಯ ಮದೀನಕ್ಕೆ ಮುಟ್ಟಿದ್ದು ರಬೀಉಲ್ ಅವ್ವಲ್ 12 ಸೋಮವಾರ ಆಗಿತ್ತು. ಆ ಸಂದರ್ಭದಲ್ಲಿ ಮದೀನದಲ್ಲಿರುವ ವಿದ್ಯಾರ್ಥಿಗಳು, ಪುಟಾಣಿ ಮಕ್ಕಳು ದಪ್ಪು ಬಾರಿಸಿ ಪದ್ಯ ಹಾಡಿದ್ದಾರೆ. ಮಕ್ಕಳಿಗೆ ಬರುತ್ತದಲ್ಲ ಅದು, ಇಲ್ಲಿ ನೋಡುವ. ತ್ವಾಲ ಅಲ್ ಬದುರೋ ಅಲೈನಾ ಮಿನ್ಸಾನಿ ಯಾತಿಲ್ ವಾದಾಯಿ. ಅದೇ ಮಾಷಾ ಅಲ್ಲಾ. ಅದೇ ಪ್ರಕಾರ ಇನ್ನೊಂದು ಪದ್ಯ ಉಂಟು. ആരംഭ പൂവായ മുത്തനെ ബിയോട് ഹൽറത്തിൽ ചെന്നെത്താൻ ഞങ്ങൾക്ക് തൗഫീഖ് ഏകല്ലാ. ಇಷ್ಟು ಹುಷಾರಾಗಿ ಪದ್ಯ ಹಾಡುತ್ತಾರೆ. ಅದೇ ಮಕ್ಕಳಿಗೆ ಅಲ್ಲಾಹ್ ಅನುಗ್ರಹಿಸಲಿ. ಈ ರೀತಿ ಪ್ರವಾದಿಯವರ ಪದ್ಯವನ್ನು ಗದ್ಯ ರೂಪದಲ್ಲಿ, ಪದ್ಯ ರೂಪದಲ್ಲಿ ಅವರ ಪ್ರಶಂಸೆಯನ್ನು ಹೇಳುವುದು ಒಬ್ಬ ಮುಸ್ಲಿಮನ, ಅವರ ಈಮಾನ್ ಇರುವವರ ಕಡಿಮೆಯಾಗಿದೆ, ಕರ್ತವ್ಯ ಆಗಿದೆ. ಪ್ರತಿ ವರ್ಷದ ಇಲ್ಲಿ ನೆರವೇರಿಸುತ್ತಾ ಇದ್ದೀರಿ. ಅಲ್ಲಾಹನು ಎಲ್ಲ ರೀತಿಯಲ್ಲಿ ಇದಕ್ಕೆ ಸಹಕರಿಸಿದ, ಸಹಾಯ ಕೊಟ್ಟ ಎಲ್ಲರಿಗೂ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. കമ്മിറ്റി നേതാക്കന്മാർ, റായത്തെ ಹಿರಿಯಮಾರು, പ്രിയപ്പെട്ട പിർസപ്പെട്ട വിദ്യാർത്ഥികൾ, മാഷാ അല്ലാഹ് നല്ലൊരു മജ്ലിസ് ഏറ്റിക്കിട്. എല്ലാ വർഷവും സ്കൂളിൽ വെച്ചിട്ട് ഇങ്ങനത്തെ ഒരു വിജൃംഭണയിൽ
ഒരു മൗലിദ് മജ്ലിസ് നടത്തോണ്ട് ഇക്കിട് അല്ലാഹു തആല ഖിയാമത്ത് നാളത്തോളം ഇത് നിലനിർത്തി തരട്ടെ. സുദീർഘമായൊരു പ്രസംഗമൊന്നും മൂടിപ്പ ആവശ്യമില്ല. ഉസ്താമാരെല്ലാം മുൻനിർത്തിയതുപോലെ ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളുടെ മദ്ഹ് ഞങ്ങൾക്ക് പാടിത്തീർക്കണുക ಅಥವಾ പ്രസംഗിക്കണുക ಅಥವಾ എഴുതിട്ട ഒന്നും സാധ്യമില്ല. അത്രയും വലിയ ഒരു നേതാവായിട്ടിക്കട് ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലം മന്നഹബ്ബനി കാന മഈ ഫിൽ ജന്ന. എൻ്റെ ഒരാൾ പിർസ് വെച്ചിട്ട് കണ്ടെങ്കിൽ, അതായത് നബി സല്ലല്ലാഹു അലൈഹി വസല്ലമ തങ്ങളെ മദ്ഹ് ചൊന്നെങ്കിൽ, മൗലിദ് ഓതിയെങ്കിൽ, പാടിയെങ്കിൽ, പ്രസംഗിച്ചെങ്കിൽ, കാന മഈ ഫിൽ ജന്ന, എൻ്റെ കൂടെ ഇറ്റിക്കിട് അവന് സ്വർഗത്തിലേറ്റിക്കിട് ഹബീബ് റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ. അപ്പം ഞങ്ങളുടെ പാടിയതും ചൊന്നതെല്ലാം നബിയുടെ മദ്ഹൈറ്റിക്കിട്. ഞങ്ങളെ ദുനിയാവും ഞങ്ങളെ ആഖിറവും രക്ഷപ്പെടണമില്ലേ ഏറ്റവും വലിയൊരു തെരുവൈറ്റിക്കിട് അത് ഹുബ്ബുൻ നബി സ്വല്ലല്ലാഹു അലൈഹി വസല്ലം തങ്ങളോട് ഒട്ടിക്കുള്ള സ്നേഹൈറ്റിക്കിട്. അതുകൊണ്ട് തന്നെ പിറസപ്പെട്ട പ്രിയപ്പെട്ട മക്കളൊട്ടിക്ക് ചൊല്ലണമില്ലത് ധാരാളം നബി സല്ലല്ലാഹു അലൈഹി വസല്ലം തങ്ങളുടെ മേൽ സ്വലാത്തും മൗലിദും സലാമും നങ്ങ ചൊല്ലിടങ്ങ ആവണു മാത്രം. ഈ രണ്ട് പലക്ക മാത്രം ചൊന്നിട്ടു അല്ലാഹു സുബ്ഹാനഹു വ തആല ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളെ കൂടെ സ്വർഗത്തിൽ ഞങ്ങളെ എല്ലാവരും അള്ളാഹു ഒരുമിച്ച് കൂട്ടി തരട്ടെ മാത്രം. രണ്ട് പലക ചൊന്നിട്ടു ನನ್ನ ಪಲಕத்தை ನಿಪಾಟ್ರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈಗ ನಮ್ಮ ಹಾಜಿ ಮೊಹಮ್ಮದ್ ತಾಹರ್ ಅವರು ಕೊನೆಗೆ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈಗಾಗಲೇ ಉಸ್ತಾದನವರು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಅಂದರೆ ಮೌಲೂದಿನ ಮೂಲಕ ಹಾಗೂ ಸ್ಪೀಚ್. ಈಗ ಒಂದು 10 ನಿಮಿಷ ಆದರೂ ಕೂಡ ಅವರು ವಿವರಿಸಿದಂಥ ವಿವರಗಳು ಅದ್ಭುತವಾಗಿದೆ. ಈಗ ಉಸ್ತಾದನವರು ಹೇಳಿದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಷ್ಟು ಪ್ರಶಂಸೆಯನ್ನು ಮಾಡಿದರೂ ಕೂಡ ಪೆನ್ನು ಸಾಗಾಕಲಿಕ್ಕಿಲ್ಲ, ಪುಸ್ತಕ ಸಾಗಾಕಲಿಕ್ಕಿಲ್ಲ. ಅಂದರೆ ಕಡಲಿನ ನೀರು ಬತ್ತಬಹುದು, ಆದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರಶಂಸೆಯನ್ನು ಮಾಡಿ ತೀರ್ಲಿಕ್ಕಿಲ್ಲ. ಅದೇ ರೀತಿ ಆಕಾಶದ ನಕ್ಷತ್ರವನ್ನು ಎಣಿಸಲಿಕ್ಕೆ ಹೇಗಾಗುವುದಿಲ್ವೋ ಅದೇ ರೀತಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೂಡ ಅವರ ಪ್ರಶಂಸೆಯನ್ನು ಹೇಳಿಯೇ ತೀರಲಿಕ್ಕಿಲ್ಲ. ಇದು ಅತ್ಯದ್ಭುತವಾದಂತಹ ಒಂದು ಮಾತಾಗಿದೆ. ಏಕೆಂದರೆ ಲೋಕಾನುಗ್ರಹಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತಹ ಅದ್ಭುತ ವ್ಯಕ್ತಿ. ಆ ವ್ಯಕ್ತಿಯ ಈಗ ನಮ್ಮ ಉಸ್ತಾದ್ನವರು ಹೇಳಿದ್ದಾರೆ, ನಮ್ಮ ಮಾಸ್ಟರ್ ಅವರು ಹೇಳಿದ್ದಾರೆ, ನನ್ನ ಜೊತೆಗಿನ ಪ್ರೀತಿಯು ನಿಮ್ಮನ್ನು ಸ್ವರ್ಗಕ್ಕೆ ಕೊಂಡು ಹೋಗ್ತದಂತೆ. ಅದರ ಅರ್ಥ ಕೆಲವರು ನೆನೆಸಬಹುದು ಅಂತಹ ಒಂದು ಅಹಂಕಾರಿಯ ಅಂತ ಹೇಳಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತಹ ಒಂದು ಅಹಂಕಾರಿ ಅಂತ ಅಲ್ಲ, ನಿಜವಾಗಿಯೂ ಅಲ್ಲ. ಅದು ಅಲ್ಲಾಹನ ಆಜ್ಞೆಯ ಪ್ರಕಾರ. ಅಂದರೆ ಜಿಬ್ರೀಲ್ ಅಲೈಹಿಸ್ಸಲಾಂ ಅವರು ಅವರಿಗೆ ದಿವ್ಯವಾಣಿಯ ಮೂಲಕ ಅಲ್ಲಾಹನ ಸಂದೇಶ ಏನೆಂದರೆ, ಹೇಳಿರಿ ನಬಿಯವರೇ, ನಿಮ್ಮನ್ನು ಈ ಭೂಲೋಕದಲ್ಲಿ ಪ್ರೀತಿಸಿದವರನ್ನು, ನಿಮ್ಮ ಫಾಲೋವರ್ಸನ್ನು ನಾಳೆ ನಿಮ್ಮೊಂದಿಗೆ ಸ್ವರ್ಗದಲ್ಲಿ ಕಾಣಬಹುದಂತ. ಏಕೆಂದರೆ ಅವರ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಗ್ರಹವಿಲ್ಲದೆ ಯಾವೊಬ್ಬ ಮುಸ್ಲಿಮನು ಕೂಡ ಸ್ವರ್ಗವನ್ನು ಪ್ರವೇಶಿಸಲಾರ. ಏಕೆಂದರೆ ಸ್ವರ್ಗವನ್ನು ತೆರೆಯುವವರೇ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಆದ ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕೂಡ ದಿನಾಲೂ ಕನಿಷ್ಠ ಒಂದು 10 ಬಾರಿಯಾದರೂ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಸಲಾತನ್ನು ಹೇಳಬೇಕೆಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಕ್ತಾಯಗೊಳಿಸಲು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಓಕೆ. പുന്നാര നബിയെ ഞാൻ കാണുന്നതെന്ന, പുന്നാര റൗളയിൽ പോകുന്നതെന്ന, പൂമണം വീശുന്ന റൗള
സുവനത്തിൽ കൂടുന്നതെന്നാണ്, ഹൃദയം ചേരുന്നതെന്നാണ്. പുന്നാര നബിയെ ഞാൻ കാണുന്നതെന്നാ, പുന്നാര റൗളയിൽ പോകുന്നതെന്നാ, പൂമണം വീശുന്ന റൗള സുവനത്തിൽ കൂടുന്നതെന്നാണ്, ഹൃദയം ചേരുന്നതെന്നാണ്. നൂർ വാല ആയാ ഹൈ, नूर लेकर आया है, सारे आलम में है देखो कैसा नूर छाया है. बोलो अस्सलातु वस्सलामु, ಜೋರಾಗಿ ಹೇಳಿ, ಅಸ್ಸಲಾತು ವಸ್ಸಲಾಮ್. ಸಾಕಾಗೋದಿಲ್ಲ, ಇನ್ನೊಮ್ಮೆ ಅಸ್ಸಲಾತು ವಸ್ಸಲಾಮ್, अस्सलातु वस्सलामु अलैका या हबीब अल्लाह. जब तलक ये चांद तेरे दिल मिलाते जाएंगे, जब तलक जश्ने विलादत हम मनाते जाएंगे, जब तलक ये चांद तेरे दिल मिलाते जाएंगे, जब तलक जश्ने विलादत हम मनाते जाएंगे. नूर वाला आया है, नूर ले सारे आलम में है देखो कैसा नूर छाया. सरकार की आमद, दिलदार की आमद, आका की आमद, अच्छा की आमद, सच्चे की आमद, मदनी की आमद, मक्के की आमद. मरहबा नूर वाला आया है, नूर लेकर आया है, सारे आलम में देखो कैसा नूर छाया है. नूर आ गया, नूर आ गया, सर बोलो नूर आ गया, 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 सर बोलो नूर आ गया, नूर आ गया, सर बोलो नूर आ गया, नूर आ गया. हस्बी रब्बी जल्लल्लाह मा फी क़ल्बी गैरुल्लाह, नूर मुहम्मद सल्लल्लाह ला इलाहा इल्लल्लाह. हस्बी रब्बी जल्लल्लाह मा फी क़ल्बी गैरुल्लाह, नूर मुहम्मद सल्लल्लाह ला इलाहा इल्लल्लाह. ആദി സമാനിലുദിച്ച നബി, ആലമിതാകെ നയിച്ച നബി, ആഖിറ ലോകമിലധിപതിയായ അല്ലാഹുവിന്റെ ഹബീബ് നബി. ഹസ്ബി റബ്ബി ജല്ലല്ലാഹ് മാ ഫീ ഖൽബി ഗൈറുല്ലാഹ്, നൂർ മുഹമ്മദ് സല്ലല്ലാഹ് ലാ ഇലാഹ ഇല്ലല്ലാഹ്. ഹസ്ബി റബ്ബി ജല്ലല്ലാഹ് മാ ഫീ ഖൽബി ഗൈറുല്ലാഹ്, നൂർ മുഹമ്മദ് സല്ലല്ലാഹ് ലാ ഇലാഹ ഇല്ലല്ലാഹ്. ಅವಕಾಶಕ್ಕಾಗಿ ಧನ್ಯವಾದಗಳು. ಶಾಹಿದ್ ಮೂರನೇ ತರಗತಿ. ಬೇಕಿದೆ ನವಿರಾದ ಗಾನ, ಕಣ್ಮನವ ಸೆಳೆಯುವ ಇಂಪಾದ ಗಾನ, ಬದುಕನ್ನೇ ಬದಲಿಸುವ ಸೊಗಸಾದ ಗಾನ, ಬರುದೋರು ತಲುಪಿಸುವ ಮದೀನಾದ ಗಾನ. ನನಗೀಗ ಬೇಕಿದೆ ನವಿರಾದ ಗಾನ, ಕಣ್ಮನವ ಸೆಳೆಯುವ ಇಂಪಾದ ಗಾನ, ಬದುಕನ್ನೇ ಬದಲಿಸುವ ಸೊಗಸಾದ ಗಾನ, ಬರುದೋರು ತಲುಪಿಸುವ ಮದೀನಾದ ಗಾನ. ತೈಬಾದ ದಾರಿಯಲ್ಲಿ ಅಲೆದಾಡುತ್ತಿರುವ ಬರಿಗಾಲ ಗರವೆಸಿ ನಗು ನಗುತ್ತಾ ಬರುವ, ತೈಬಾದ ದಾರಿಯಲ್ಲಿ ಅಲೆದಾಡುತ್ತಿರುವಾಗ ಬರಿಗಾಲ ಗರವೆಸಿ ನಗು ನಗುತ್ತಾ ಬರುವಾಗ, ಉಸಿರುಸಿರಿಯಲ್ಲಿ
ಗಾನ ಬದುಕನ್ನೆ ಬದಲಿಸುವ ಸೊಗಸಾದ ಗಾನ ದೂರ ತಲುಪಿಸುವ ಮದೀನಾದ ಗಾನ ಕವಿ ಮನಸ್ಸು ನನಗಿಲ್ಲ ಪದ ಬರುದು ಗೊತ್ತಿಲ್ಲ ಅಭಿನಯತೆ ತೋರಿಲ್ಲ ಎದೆ ಬಿರಿವ ಗೊತ್ತಿಲ್ಲ ಕವಿ ಮನಸ್ಸು ನನಗಿಲ್ಲ ಪದ ಬರುದು ಗೊತ್ತಿಲ್ಲ ಅಭಿನಯತೆ ತೋರಿಲ್ಲ ಎದೆ ಬಿರಿವ ಗೊತ್ತಿಲ್ಲ ಸವಿನಾಸಿಯಲ್ಲಿದೆ ಗುಣಕಾರ ಮಾಡುವೆ ಸವಿಮನಸ್ಸು ಎಂದ ಮನೆಯಲ್ಲಿ ಎಂದ್ರಸಿಸು ನನಗೇಗ ಗೊತ್ತಿದೆ ನವಿರಾದ ಗಾನ ಕನ್ನಡವ ಸೆಳೆಯುವ ಇಂಪಾದ ಗಾನ ಬದುಕನ್ನೆ ಬದಲಿಸುವ ಸೊಗಸಾದ ಗಾನ ದೂರ ತಲುಪಿಸುವ ಮದೀನಾದ ಗಾನ ಅಸ್ಸಲಾಮು ಅಲೈಕುಂ. ಮರಹಬಾ ತಮಗೆ ಹೃದಯದ ಕವಿತೆ ನನ್ನ ನಬಿಯವರ ಇಷ್ಕಿನ ಗೀತೆ ಇದು ತಾಹ ರಸೂಲರ ಹಾಡು ಆ ಮದನ ಕಾಣಲಿ ಎಂದು ಮದಿನ ಮಣ್ಣನ್ನೋಡು ತೌಫೀಕ್ ನೀಡಲ್ಲ ಇದು ತಾಹ ರಸೂಲರ ಹಾಡು ಆ ಮದನ ಕಾಣಲಿ ಎಂದು ಮದಿನ ಮಣ್ಣನ್ನೋಡು ತೌಫೀಕ್ ನೀಡಲ್ಲ ಮರಹಬಾ ತಮಗೆ ಹೃದಯದ ಕವಿತೆ ನನ್ನ ನಬಿಯವರ ಇಷ್ಕಿನ ಗೀತೆ ಮರಣದ ಮುನ್ನ ನನ್ನ ಆಸೆ ಆರೌಲ ದರ್ಶಿಸಲು ಅಲ್ಲ ನನ್ನಯ ಆಸವಿಲ್ಲ ತೀರಿಸು ನೀಡಲ್ಲ ಯಾ ರಸೂಲೇ ಯಾ ಹಬೀಬೆ ನನ್ನ ಪ್ರಯಾಣವ ಬೆವಣದ ಕಡೆಗೆ ಯಾ ರಸೂಲೇ ಯಾ ಹಬೀಬೆ ಮದೀನ ಮಣ್ಣಿನಲ್ಲಿ ತಲುಪಲು ಆಸೆ ಇದೆ ಮರಹಬಾ ತಮಗೆ ಹೃದಯದ ಕವಿತೆ ನನ್ನ ನಬಿಯವರ ಇಷ್ಕಿನ ಗೀತೆ ಇದು ತಾಹ ರಸೂಲರ ಹಾಡು ಆ ಮದನ ಕಾಣಲಿ ಎಂದು ಮದಿನ ಮಣ್ಣನ್ನೋಡು ತೌಫೀಕ್ ನೀಡಲ್ಲ ಮರಹಬಾ ತಮಗೆ ಹೃದಯದ ಕವಿತೆ ನನ್ನ ನಬಿಯವರ ಇಷ್ಕಿನ ಗೀತೆ ಅಸ್ಸಲಾಮು ಅಲೈಕುಂ. ನಾಫಿಯಾ ಬಳಗ 9ನೇ ತರಗತಿ ಬುರ್ದ. ಬಿಸ್ಮಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಇನ್ನಲ್ಲಾಹ ವ ಮಲಾಯಿಕತಹು ಯುಸಲ್ಲೂನ ಅಲನ್ ನಬಿ ಯಾ ಅಯ್ಯುಹಲ್ಲಜೀನ ಆಮನೂ ಸಲ್ಲೂ ಅಲೈಹಿ ವಸಲ್ಲಿಮು ತಸ್ಲೀಮಾ اللهم صل وسلم وبارك عليه يا جد السلال سلالا يا مجمع كمالا يا جد السلال سلالا يا مجمع كمالا يا جميل في جمالا جمالك لا بالصلاة يا جميل في جمالا جمالك لا بالصلاة الحمد لله والشكر لله الحمد لله والشكر لله أزكى صلاتي وسلامي على رسول الله أزكى صلاتي وسلامي على رسول الله فداك روحي فداك عيني فداك يا سندي الله فداك روحي فداك عيني فداك يا سندي مرحبا يا رسول مرحبا يا رسول
ربنا ربنا يا 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 ربنا مولاي صل وسلم دائما ابدا على حبيبك خير الخلق كلهم يحسب سب أن الحب منكتم ما بين منسجم منه ومضطرم لولا الهوى لم ترك دمعا على طلل ولا أركض لذكر الباني والعالمين فكيف تنكره بعد ما شهد به عليك عدول الدم والسقم مولاي صل وسلم دائما ابدا على حبيبك خير الخلق كلهم فزت حميدا راح الحميدا زرت مديحا على المصطفى كنت مقبلا قبة الحضراء زرت مديحا إلى المدينة يا نبي يا حبيب ملجئي يا رسول الله صلى الله على محمد صلى الله عليه وسلم مرحبا مولاي صل وسلم دائما ابدا على حبيبك خير الخلق كلهم وأثبت الوجد حتى أمرات وغنى مثل البحر على هديك والأنام نعم سار طيف من أهوى فأرقني والحب يغترل لذاتي بالألم
كان وقت اللهور أسرار وإشراق الكون بأنوار فبينما آمنة في بيتها وحيدة مستأنسة ببركاته وهي فريدة ولم تشعر إلا وقد أشرق في بيتها النور وأماه الفرح والسرور وأقبلت الملائكة والحور وحف هجرتها أنواع الطيور وهي تسمع لازدحامهم واحتفالهم بقدوم الحبيب حمزة وكيف لا وسيد العالم في بيتها أمسى صلى الله على محمد صلى الله
റഹ്മത്തായോ ത്വാഹ നബിയേ മനസ്സിൽ എഴുതിയോ പിൻസ കരുണാ നബിയേ നൂറേ നബി യാസീൻ നബി സാമുജ് സബ സയ്യദി നണ്ടോ കൊതി ഭാഗ്യ നബി നണ്ടോ കിനാവുലോ ബരോനു നബി അന്ത്യനാളിൽ കുസുബിയദി നബിയേ മഷർ സബിയോ തന്മനി നിധിയേ കാനോ കുതികൽ ബോലോ സ്നേഹാനിധിയേ ലോകത്തിക്ക് റഹ്മത്തായോ ത്വാഹാനിധിയേ മനസ്സിൽ എഴുതിയോ പിരിച്ച കരുണാനിധിയേ. അസ്സലാമു അലൈക്കും. Thank you.